ದಿನ ಇಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಈ ದಿನದ ಶುಭವನ್ನು ಕೋರುತ್ತೇನೆ. A very good afternoon to each and every one of you present here. Can I have some response? ಯಾಕೆಂದರೆ ಇಟ್ಸ್ ಅ ಫ್ಯಾಮಿಲಿ ಡೇ ಟುಡೇ ಅಲ್ವಾ? ಕಿಡ್ಸ್ ನೆಸ್ಟ್ ಆಸ್ ಆರ್ಗನೈಸಿಂಗ್ ಕಿಡ್ಸ್ ನೆಸ್ಟ್ ಕಾರ್ನಿವಲ್. ಸೊ ನಾವೆಲ್ಲರೂ ಜೊತೆ ಕೂಡಿದ್ದೇವೆ, ನಮಗೆಲ್ಲ ಖುಷಿ ಆಗ್ತಾ ಇದೆ. ಸೊ ಲೆಟ್ಸ್ ಹ್ಯಾವ್ ಎನ್ ಇಂಟ್ರಾಕ್ಷನ್. ಆ್ಯಂಡ್ ಇವತ್ತಿದು ದಿವಸ ನಮಗೆ ಇನ್ನೂ ಸಂತೋಷದ ಸಂಭ್ರಮದ ಮಾಡಲಿಕ್ಕಿದೆ. ಸೊ ಲೆಟ್ ಮೀ ಹ್ಯಾವ್ ಎ ಇಂಟರಾಕ್ಷನ್. ಅ ವೆರಿ ಗುಡ್ ಆಫ್ಟರ್ನೂನ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಪ್ರೆಸೆಂಟ್ ಹಿಯರ್. ಗುಡ್ ಆಫ್ಟರ್ನೂನ್ ಲವ್ಲಿ ಕಿಡ್ಸ್. ಮಕ್ಕಳು ಎಲ್ಲಿದ್ದಾರೆ? ದ ಲಿಟಲ್ ಒನ್ಸ್. ಹೆಲೋ, ಟೆಲ್ ಮಿ ಹಾಯ್. Hi, how are you? How are you little ones? You all are fine? You are doing great? You are looking wonderful, so lovely. Cute, cute buddies, dressed up so beautifully. April 29ನೇ ತಾರೀಕು 2023 ಇಸವಿಯಲ್ಲಿ ಕಿಡ್ಸ್ ನೆಸ್ಟ್ ಅನ್ನುವ ಈ ಪ್ರೀ ಸ್ಕೂಲ್ ಕುತ್ತಾರಲ್ಲಿ ಶುಭಾರಂಭಗೊಂಡಿತು. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ನಾಟ್ ಈವನ್ ಅ ಇಯರ್, ಒಂದು ವರ್ಷ ಸಹ ಆಗಲಿಲ್ಲ. ಬಟ್ ಈ ಕಿಡ್ಸ್ ನೆಸ್ಟ್ ಎಂಬುವ ಪ್ರೀ ಸ್ಕೂಲ್ ಬೇಗನೆ ಫೇಮಸ್ ಆಯಿತು. ಯಾಕೆಂದರೆ ಈ ಸ್ಕೂಲಲ್ಲಿ ಮಕ್ಕಳಿಗೆ ಒಂಥರದ್ದು ಮನೆ ಥರದ್ದು ಒಂದು ಎನ್ವೈರ್ಮೆಂಟ್, ತಾಯಿ ಥರದ್ದು ಒಂದು ಪ್ರೀತಿ ಈ ಸ್ಕೂಲಲ್ಲಿ ಲಭ್ಯವಿದೆ. ಮಾತ್ರ ಅಲ್ಲ, it's very kids friendly environment. There is lot of hands on learning, there is lot of fun learning, and there is lot of play environment. So ಇವತ್ತು ಕಿಡ್ಸ್ ನೆಸ್ಟ್ ಈ ಸ್ಕೂಲ್ನ ಪ್ರೀತಿಯಿಂದ ನಾವೆಲ್ಲರೂ ಜೊತೆ ಕೂಡಿದ್ದೀವಿ. ಇಂದಿನ ಈ ಕಿಡ್ಸ್ ನೆಸ್ಟ್ ಕಾರ್ನಿವಲ್ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕಿಡ್ಸ್ ನೆಸ್ಟ್ ಆಡಳಿತ ಮಂಡಳಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅ ಹಾರ್ಟಿ ವೆಲ್ಕಮ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಪ್ರೆಸೆಂಟ್ ಹಿಯರ್. ಸ್ಕೂಲಲ್ಲಿ ಯಾವಾಗಲೂ ನಾವು ಪ್ರೇಯರ್ ಮುಖಾಂತರ ನಮ್ಮ ಅಸೆಂಬ್ಲಿ ಆಗಿ ನಮ್ಮ ದಿವಸ ಆಗಲಿ ಶುರು ಮಾಡೋದು. ಪ್ರಾರ್ಥನೆ ಗೀತೆ ನಮಗೆ ಚಿಕ್ಕದಿಂದ ಹೇಳಿ ಬಂದಂತಹ ಒಂದು ರಿವಾಜೆ ಅಲ್ವಾ? ಸೊ ಇವತ್ತು ಈ ಕಿಡ್ಸ್ ಕಾರ್ನಿವಲ್ ಇಂದಿನ ಒಂದು ಕಾರ್ಯಕ್ರಮ ಇನ್ನೂ ಚಂದವಾಗಿ ಆಗಬೇಕು. ನಮ್ಮೊಂದಿಗೆ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಾರ್ಥನಾ ಗೀತೆಯೊಂದಿಗೆ. ಇಂದಿನ ಕಾರ್ಯಕ್ರಮದ ಮೇಲೆ ದೇವರ ಆಶೀರ್ವಾದವನ್ನು ಬೇಡೋಣ. ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳು ನೀನೆನ್ನ ಅನುಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಸೊ ಇಂದು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದೆ. ಆದುದರಿಂದ ಸ್ಟೇಜ್ ಪ್ರೋಗ್ರಾಮ್ ಮತ್ತೆ ಇದೆ. ಬಟ್ ಈವಾಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಒಬ್ಬರು ಅತಿಥಿ ಇದ್ದಾರೆ. ಸೊ ಅವರಿದ್ದಾರೆ ಶ್ರೀ ಭಾಸ್ಕರ್ ರಾವ್ ಅವರು. ಅವರು ಕ್ರಿಯೇಟಿವ್ ಇನ್ಸ್ಟ್ರಕ್ಟರ್ ಆಗಿ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಶಾಲೆ ದೇರ್ಲಕಟ್ಟೆ ಅಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೂ ಅವರು ಈ ಕಿಡ್ಸ್ ನೆಸ್ಟ್ಗೆ ತುಂಬ ಪ್ರೀತಿಯಾದ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಕಿಡ್ಸ್ ನೆಸ್ಟ್ ಇದರ ಪ್ರಾಂಶುಪಾಲರು ಹಾಗೂ ಶಿಕ್ಷಕಿಯಾಗಿರುವ ಜಸಿಂತಾ ಶಾಲಿನಿ ಮೊಂತೇರೋ ಅವರು 20 ವರ್ಷ ಈ
ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾರತ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಿಂದ ಅವರ ಪ್ರೀತಿಯಿಂದ ಇವತ್ತು ಅವರು ಬಂದಿದ್ದಾರೆ. ಹಾಗೆಯೇ ಆಡಳಿತ ಮಂಡಳಿಯಲ್ಲಿ ನಮ್ಮೊಂದಿಗಿದ್ದಾರೆ ಸಿಲ್ವೆಸ್ಟರ್ ಲೋಬೋ ಅವರು, ಶಾಲಿನಿ ಮೇಡಮ್ ಅವರ ಧರ್ಮಪತಿಯಾಗಿದ್ದಾರೆ. ಅವರು ಈ ಪ್ಲೇ ಸ್ಕೂಲ್ನ ಅಡ್ವೈಸರ್ ಆಗಿದ್ದಾರೆ. ಪತ್ನಿಯ ಏನು ಇಂಟ್ರೆಸ್ಟ್ ಉಂಟು ಅದಕ್ಕೆ ಅವರು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ಶಾಲೆ ಉನ್ನತ ಶ್ರೇಣಿಗೆ ತಲುಪಲು ಅವರು ಸಹಕರಿಸಿದ್ದಾರೆ. ಅವರೊಂದಿಗೆ ಇನ್ನಿಬ್ಬರು ಇದ್ದಾರೆ. ಅವರು ಇದ್ದಾರೆ, ಒಬ್ರು ಮರ್ಸಿ ವೇಗಸ್. ಸೊ ಮರ್ಸಿ ವೇಗಸ್ ಇಸ್ ದ ಫಸ್ಟ್ ಸ್ಟೂಡೆಂಟ್. ಬೋಣಿ ಒಳ್ಳೇದುಂಟು ಅಂತ ಯಾವಾಗಲೂ ನಾವು ಹೇಳ್ತೇವಲ್ವಾ. ಮರ್ಸಿ ವೇಗಸ್ ಅನ್ನುವ ಈ ಡೇ ಕೇರಿಗೆ ಬಂದಂಥ ಫಸ್ಟ್ ಸ್ಟೂಡೆಂಟ್. ಓಕೆ, ಸೊ ಅವರಿಗೆ ಪ್ರತ್ಯೇಕವಾಗಿ ನಾವು ಈ ವೇದಿಕೆಗೆ ಕರೆಯುತ್ತೇವೆ. ಸೊ ಅದರಿಂದ ನಮ್ಮ ಪ್ರಾಂಶುಪಾಲರು ಹಾಗೂ ಸ್ಕೂಲ್ ಅಡ್ವೈಸರ್, ಅವ್ರ ಜೊತೆ ನಮ್ಮ ಸ್ಕೂಲ್ ಫೌಂಡರ್ಸ್ ಇದ್ದಾರೆ ಜಸ್ವಿನ್, ನಮ್ಮ ಅತಿಥಿ ಭಾಸ್ಕರ್ ರಾವ್ ಸರ್ ಅವರನ್ನು ಈ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳ್ಕೊಳ್ತಾ ಇರಬೇಕಿದ್ರೆ, ಮರ್ಸಿ ವೇಗಸ್ ಇಲ್ಲಿದ್ದಾಳೆ, ಅವಳು ಸಹ ಈ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಸರ್ ಭಾಸ್ಕರ್ ರಾವ್ ಅವರಿಗೆ ಇವತ್ತು ಸಂಡೇ ಒಂದೇ ದಿವಸ ರಜೆ ಸಿಗೋದು, ಆದರೂ ತುಂಬ ಕೆಲಸ ಉಂಟು. ಶಾಲೆಯ ಮೇಲೆ ಹಾಗೂ ಮೇಡಮ್ ಮತ್ತು ಅವರ ಕುಟುಂಬದ ಪ್ರೀತಿಯಿಂದ ಅವರು ಇಂದು ಬಂದಿದ್ದಾರೆ. ಅವರಿಗೆ ಸಹ 3:15 ಹೋಗಲಿಕ್ಕೆ ಉಂಟಂತೆ. ಹಾಗೆ ಇವತ್ತು ಅವರು ನಮ್ಮೊಂದಿಗೆ ಇದ್ದಾರೆ ಅನ್ನೋದು ತುಂಬ ಸಂತೋಷದ ವಿಷಯ. ನೀವು ದಯವಿಟ್ಟು ಹೂಗುಚ್ಛ ಎಲ್ಲಿಟ್ಟಿದ್ದೀರಾ, ನೀವು ಹೂಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸುವುದು. ಇವತ್ತಿನ ಜಡ್ಜ್ ಅವರನ್ನು ನಾವು ಸ್ವಾಗತಿಸುವಾಗ ದಯವಿಟ್ಟು ಕೈ ಚಪ್ಪಾಳೆಯೊಂದಿಗೆ ನಾವು ಸರನ್ನು ಸ್ವಾಗತ ಮಾಡಿಕೊಳ್ಳುವ. ಈ ದೀಪದಲ್ಲಿ 5 ದಿಯಾಸ್ ಇದೆ. ಅದರಲ್ಲಿ ಒಂದು ದೀಪ ಪೇರೆಂಟ್ ಬೆಳಗಿಸಬೇಕು ಅಂತ ಕಿಡ್ಸ್ ನೆಸ್ಟ್ ಇವರ ವತಿಯಿಂದ ಒಂದು ವಿನಂತಿ ಇದೆ. ಸೊ ಯಾರಾದರೂ ಪೇರೆಂಟ್ ಫಸ್ಟ್ ಬರ್ತಾರೆ ಅವರಿಗೆ ಸ್ಟೇಜಿಗೆ ಅವಕಾಶ ಮಾಡಿಕೊಡ್ತೇನೆ. ಎನಿ ಪೇರೆಂಟ್ ಕ್ಯಾನ್ ಕಮ್. ಎನಿ ಪೇರೆಂಟ್ ಯಾರು ಬರ್ತಾರೆ ಅವರಿಗೆ ಫಸ್ಟ್ ಕಮ್, ಫಸ್ಟ್ ಚಾನ್ಸ್. ಪೇರೆಂಟ್ ಬನ್ನಿ. ಎಸ್, ಕರೆಕ್ಟ್ ಇದೆ. ಇನ್ನೊಬ್ಬರಿಗೆ ಬೆಳಕನ್ನು ನೀಡುತ್ತದೆ. ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಸರ್ ಭಾಸ್ಕರ್ ರಾವ್ ಅವರು ಉದ್ಘಾಟಿಸಲಿದ್ದಾರೆ. ಅವರ ಜೊತೆ ಪ್ರಾಂಶುಪಾಲರು, ಸ್ಕೂಲ್ ಅಡ್ವೈಸರ್, ಪ್ರಾಂಶುಪಾಲರು, ಫಸ್ಟ್ ಸ್ಟೂಡೆಂಟ್ ಮರ್ಸಿ, ಫಸ್ಟ್ ಸ್ಟೂಡೆಂಟ್ ಮರ್ಸಿ, ಹಾಗೂ ಒಂದು ಪೇರೆಂಟ್, ನಿಮ್ಮ ರೆಪ್ರೆಸೆಂಟೇಟಿವ್. ಥ್ಯಾಂಕ್ ಯು ಫಾರ್ ದ ಗೆಸ್ಟ್, ಥ್ಯಾಂಕ್ ಯು ಫಾರ್ ದ ಆಡಿಯನ್ಸ್. ಸೊ ಇವತ್ತಿದು ಪ್ರೋಗ್ರಾಮ್ ಏನಿದೆ, ಶೆಡ್ಯೂಲ್ ಏನಿದೆ, ಇದೆಲ್ಲ ನಿಮಗೆ ಇವಾಗಲೇ ಗೊತ್ತಿದೆ. ಸೊ ಇವತ್ತು ಫಸ್ಟ್ ಇದೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಟ್ಯಾಲೆಂಟ್ ಶೋ. ಸೊ ಅದಕ್ಕೋಸ್ಕರ ಕೆನ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಮೂವ್ ದ ದಿಯಾ ದಟ್ ಸೈಡ್. ಫ್ಯಾನ್ಸಿ ಡ್ರೆಸ್ಗೆ 10 ಎಂಟ್ರೀಸ್ ಇದೆ. 10 ಮಕ್ಕಳು ದಯವಿಟ್ಟು ನೀವು ಇಬ್ಬರು ರೆಡಿ ಆಗಿ, ಆಯಿತಾ? 2 at a time ಬಿ ರೆಡಿ. ಒಬ್ಬರು ಪರ್ಫಾರ್ಮ್ ಮಾಡುವಾಗ ಇಬ್ಬರು ರೆಡಿ ಹಾಕ್ಕೊಳ್ಳಿ. ಸೊ ನಮ್ಮ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಟರ್ಸ್ ಎಲ್ಲರಿಗೆ ನಂಬರ್ಸ್ ಸಿಕ್ಕಿದೆ ಅಂದ್ಕೊಳ್ತೇನೆ. ಲೆಟ್ ಮಿ ರೀಡ್ ದ ರೂಲ್ಸ್ ಆಫ್ ದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. The main goal of the fancy dress competition is to encourage creativity, boost confidence, and celebrate the diversity in a fun and inclusive environment. The rules are: background music is allowed, time limit is 3 minutes, judgment is based on creativity, presentation, and overall impact. Participation is compulsory. So ಎಲ್ಲ ಮಕ್ಕಳು ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ದ ಕಿಡ್ಸ್ ಸ್ಟ್ಯಾಂಡ್ ಫಾರ್ ಅ ಲಾಂಗ್ ಟೈಮ್ ವಿತ್ ದ ಬ್ಯೂಟಿಫುಲ್ ಡ್ರೆಸ್ಸಸ್. ದಟ್ಸ್ ವೈ ವಿ ಆರ್ ಮೇಕಿಂಗ್ ಇಟ್ ಫಾಸ್ಟ್ ವಿದೌಟ್ ಎನಿ ಡಿಲೇ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಆರ್ ಜಡ್ಜ್. ಸ್ವಲ್ಪ ಇಂಟ್ರೊಡಕ್ಷನ್ ನಾನು ಹೇಳ್ತೇನೆ, ಮಕ್ಕಳು ರೆಡಿ ಹಾಕ್ಕೊಳ್ಳಿ. ಜಡ್ಜ್ ಮಿಸ್ಟರ್ ಭಾಸ್ಕರ್ ರಾವ್ ಈಸ್ ಅ ಆಕ್ಟಿವ್ ಪರ್ಸನ್ ಹೂ is a professional dancer and also dedicates himself to engaging students in various cultural activities.
So at present, he works as a creative investor at Vidyaratna English Medium School, Derlakatte. So sir is with us as a judge. Our judge ಮಾಡ್ತಾರೆ. ನಿಮಗೆ ಮೈಕ್ ಬೇಕಿದ್ರೆ ಜಸ್ಟ್ ಕೇಳಿ, ನಾವು ಮೈಕ್ ಅನ್ನು ಕೊಡ್ತೇವೆ. So you have to present yourself, your wonderful talents. Contestant 1 is ready. You can please, shall we start? You are ready, right? ಚಿಟ್ಟೆ ಚಂದ ಮಾಡಿದೆ ಅಲ್ವಾ? ಮುದ್ದಾಗಿದೆ ಈ ಚಿಟ್ಟೆ. ಯಾರು ಕಲಿಸಿದ್ದು ಪುಟ್ಟ? ಯಾರು ಕಲಿಸಿದ್ದು? ಅಮ್ಮ ಕಲಿಸಿದ್ದ. ಚಂದ ಮಾಡಿದ್ಯಾ, ಆಯ್ತಾ? ಕಂಗ್ರ್ಯಾಚುಲೇಷನ್ಸ್ ಟು ಯು, ವಂಡರ್ಫುಲಿ ಡನ್. ಸೊ ಕಂಟೆಸ್ಟೆಂಟ್ ನಂಬರ್ 2 ಇನ್ನೊಂದು ಚಿಟ್ಟೆ ಬರ್ತಾ ಇದೆ. ಎಸ್, your time starts now. ಈ ಹಳದಿ ಚಿಟ್ಟೆ ತುಂಬ ಚೆನ್ನಾಗಿದೆ, ಕ್ಯೂಟ್ ಕಾಣ್ತಿ, ಆಯ್ತಾ? ನಿನಗೆ ಯಾರು ಕಲಿಸಿದ್ದು? ಈ ಚಿಟ್ಟೆ ಕಲಿಸಿದ್ದ? ಅಮ್ಮ ಕಲಿಸಿದ್ದ. ಓಕೆ, ಇಲ್ಲಿ ಮಾಡುವಾಗ ನೋಡಿದ್ರಾ, ಈ ಚಿಟ್ಟೆ ಅಲ್ಲಿ ನಿಂತು ಒಳ್ಳೆ ಡೈರೆಕ್ಷನ್ ಕೊಡ್ತಾ ಇತ್ತು. ಸೊ ವೆರಿ ಬ್ಯೂಟಿಫುಲಿ ಡನ್. ಸ್ವಲ್ಪ ಕೈ ಚಪ್ಪಾಳೆ ಕೊಟ್ಟು ನಾವು ಅವರಿಗೆ ಪ್ರೋತ್ಸಾಹ ಕೊಡುವ. ನಮ್ಮದು ಅಡಿಗೆ ಕೋಣೆಯಲ್ಲಿ ಅಮ್ಮನ ಜೊತೆನೆ ಅಡಿಗೆ ಮಾಡೋದಲ್ಲ, ಇಲ್ಲಿ ಅಮ್ಮನ ಜೊತೆನೆ ಅಡಿಗೆ ಮಾಡ್ಲಿಕ್ಕೆ ಬೇಕಂತೆ ಈ ಶೆಫಿಗೆ. ಓಕೆ, ಲವ್ಲಿ. ಸೇ ಹಾಯ್. ಹಾಯ್ ಟು ಎವ್ರಿವನ್. ಸೇ ಹಾಯ್. ಹಾಯ್. ನೋ ಹಾಯ್ ಫಾರ್ ಮೀ. ಓಕೆ, ವೆರಿ ಗುಡ್. ವಿ ಹ್ಯಾವ್ ದ ನೆಕ್ಸ್ಟ್ contestant with a stethoscope.
ಈ ಡಾಕ್ಟರ್ ಚೆನ್ನಾಗಿ ಮಾಡಿದ್ದಾನೆ, ಪಾಪ ಪೇಷಂಟಿಗೆ ವೆಯ್ಟ್ ಮಾಡ್ತಿದ್ದಾನೆ. ನೀವು ಪೇಷಂಟ್ ಯಾರು ಬರಲಿಲ್ಲ. ಓಕೆ, ಲವ್ಲಿ, ಚೆನ್ನಾಗಿ ಮಾಡಿದೆ ಆಯ್ತಾ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ಅ ಮಿಲಿಟರಿ ಮ್ಯಾನ್. ಫ್ಯೂಚರ್ ಆರ್ಮಿ, ನಮ್ಮ ದೇಶವನ್ನು ಕಾಪಾಡುವಂತ ಸೋಲ್ಜರ್. ಲಿಟಲ್ ಕ್ಲಾಪ್ಸ್ ಟು ದ ಲಿಟಲ್ ಒನ್. Contestant number 6 is ready. I said a boom, chicky boom. I said a boom, chicky boom. I said a boom, chicky monkey, chicky boom. I said a boom, chicky monkey, chicky boom. I am a cheeky monkey. I like the jungle party. I live in the trees with others. We are cheeky monkeys, we like the jungle party. We live in the trees together. So nice to see we have another animal here. Oh, little rabbit. Okay, claps kodu. 8. मछली जल की रानी है, जीवन उसका पानी है। हाथ लगाओ तो डर जाएगी, बाहर निकालो तो मर जाएगी। पानी में डालो तो तैर जाएगी, पानी में डालो तो तैर जाएगी। मछली जल की रानी है, जीवन उसका पानी है। हाथ लगाओ तो डर जाएगी, बाहर निकालो तो मर जाएगी। पानी में डालो तो तैर जाएगी, पानी में डालो तो तैर जाएगी। Wow, she is the first student. Mercy, she is so confident. ನಿಮ್ಮ ಮಕ್ಕಳು ಇದೇ ತರ ಕಾನ್ಫಿಡೆಂಟ್ ಆಗ್ತಾರೆ, ಏನ್ ಹೆದರ್ಬೇಕಂತ ಇಲ್ಲ. ಯಾ, ಬಟ್ 9, contestant number 9. ಅರೆ ಹೀರೋ, ಕಮ್ ಕಮ್ ಕಮ್. Say bye. The little champ has come confidently. Very good. Done? Okay. We've done with the talent show, the fancy dress competition. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತಲ್ವಾ? ಖುಷಿ ಆಗ್ಲಿಲ್ವಾ ನಿಮಗೆ? ಅಲ್ವಾ? ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. Yes, our clap speak that. Sir is almost done with the judgment. It is time for us to thank sir. ಮಕ್ಕಳು ವೇದಿಕೆಯ ಮೇಲೆ ಬಂದು ಅವರು ಪ್ರೆಸೆಂಟ್ ಮಾಡೋದೇ ದೊಡ್ಡದು. ಪ್ರೈಸ್ ಇಸ್ ನಾಟ್ ಎವ್ರಿಥಿಂಗ್, ಪ್ರೆಸೆಂಟ್ ಮಾಡೋದೇ ದೊಡ್ಡದು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಎನ್ಕರೇಜ್ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ everyone cannot win a prize, but your confidence will boost you up for the next time. Okay, so ಚೆನ್ನಾಗಿ ಜಡ್ಜ್ಮೆಂಟ್ ಮಾಡಿದ್ದಾರೆ ಸರ್ ಭಾಸ್ಕರ್ ರಾವ್ ಅವರು. ಸರ್ ನಿಮಗೆ ನಾವು ಚಿರಋಣಿ ಧನ್ಯವಾದ ಅಂತ ಹೇಳ್ತಾ ಇರಬೇಕಿದ್ರೆ ನಮ್ಮ ಕಿಡ್ಸ್ ನೆಸ್ಟ್ನ
ಅಡ್ವೈಸರ್ ಆಗಿರುವ ಶ್ರೀ ಸಿಲ್ವೆಸ್ಟರ್ ಲೂಬ್ ಅವರು ನಿಮಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲು ಇಚ್ಛಿಸ್ತಾರೆ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಸೊ ಲೆಟ್ ಅಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. is a gaming session. ಮಕ್ಕಳಿಗೆ ಗೇಮ್ಸ್ ಇದೆ. So we'll have some games. So we want the kids to be on stage in a while. You can prepare your kids. ನಿಮಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕಿದ್ರೆ ಎಲ್ಲ ಮಾಡಿ ಒಂದು 2 minutes ಕೊಡ್ತೇವೆ ನಾವು ನಿಮಗೆ. ಸ್ಟೇಜ್ ಮತ್ತೆ ಕೆಳಗೆ ಕೂತ್ಕೊಂಡ್ರೆ ಸ್ವಲ್ಪ ಡಿಸ್ಟೆನ್ಸ್ ಆಗ್ತದೆ ಅಂತ ಹೇಳಿ ಹಿಂದ್ಗಡೆ ಮಾಡ್ತೇವೆ. ಯು ಕ್ಯಾನ್ ಜಸ್ಟ್ ಟರ್ನ್ ಯೋರ್ ಚೇರ್. ಓಕೆ, ಟರ್ನ್ ಯೋರ್ ಚೇರ್ ಅನ್ಸಟ್. 2 categories, 2 category. ಒಂದು 2 ವರ್ಷದ ಒಳಗಿನ ಮಕ್ಕಳಿಗೆ 1 ಪ್ರೈಸ್, 2 ವರ್ಷ ಒಳಗಿನ ಮಕ್ಕಳಿಗೆ 1 ಪ್ರೈಸ್, 3 ವರ್ಷ ಒಳಗಿನ ಮಕ್ಕಳಿಗೆ 1 ಪ್ರೈಸ್. ಸೊ ಲೆಟ್ಸ್ ಹ್ಯಾವ್ ಅ ಗೇಮ್ ಫಾರ್ ದ ಸ್ಮಾಲರ್ ಕಿಡ್ಸ್ ಫಸ್ಟ್. ವೇಟ್. Oh, you know the game? Oh, so lovely. Okay, you have to walk. Okay, ಮಕ್ಕಳು ನಡೀತಾರೆ, ಲೆಮನ್ ಸ್ಪೂನಲ್ಲಿ ಇಟ್ಕೊಂಡು ನಡೀತಾರೆ. ಯಾರ್ದು ಲೆಮನ್ ಬೀಳ್ತದೆ ಅವರು ಔಟ್. Okay, whose lemon falls down when you walk, you are out. Ning out. ಗೊತ್ತಾಯ್ತಲ್ಲ? Yes. Your time. I think he's little back. One step back. Yeah. Okay. Music, you're ready? 3, 2, 1. Come slowly. Yeah. Arre wow, so cute. Oh. Okay, he's only the lovely one. All the little kids, so cute. Sadwin. Okay, claps ಕೊಡುವ ಸಡ್ವಿನಿಗೆ. Congratulations to Sadwin. Thank you. You sit there. Okay, sit there. ಗೇಮ್ ಗೊತ್ತುಂಟಲ್ಲ, ಈಗ ಆ ಅಣ್ಣಂದಿರು ಅಕ್ಕಂದಿರು ಮಾಡುವಾಗ ನೋಡಿದ್ರಲ್ಲ, ಅವ ನೋಡಿದ ಸ್ಪೂನ್ ಇಟ್ಕೊಂಡು. Okay, you're ready? Wait, Papa, wait. Okay, go slowly. Wait, I'll make her also come. Time starts now. Come, baru. Come on. ಕೈಯಲ್ಲಿ ಸ್ಪೂನ್, ಇನ್ನೊಂದು ಕೈಯಲ್ಲಿ ಲಿಂಬೆ ಹಿಡಿದಿದ್ದಾರೆ. ಈ ಮಗು ಮಾತ್ರ ಹಿಡಿಲಿಲ್ಲ. What's your name, baby? Neeta. Okay, Neeta gets the prize. Congratulations to Neeta. Okay, ಇವನು ಇಲ್ಲಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾನೆ. ಓಕೆ, ಗೇಮ್ ಇದೆ ಮ್ಯೂಸಿಕಲ್ ಚೇರ್. ಆಯ್ತಾ? ಯು ನೋ ದ ಗೇಮ್, ರೈಟ್? ಎಸ್, ದೇ ನೋ ದ ಗೇಮ್. ಓಕೆ, ಮಕ್ಕಳು ಹೀಗೆ ರೌಂಡ್ ತೆಗಿತಾ ಇರಬೇಕಿದ್ರೆ ನಾವು 2 ಚೇರ್ ತೆಗಿತೇವೆ. ಸೊ ಯಾವ ಮಗುವಿಗೆ ಚೇರ್ ಸಿಗುದಿಲ್ಲ ಆ ಮಗು ಔಟ್. ಗಾಟ್ ದ ಗೇಮ್? ಎಸ್. ಆರ್ ಯು ರೆಡಿ? He got a friend. Okay. Shall we have the game? We'll have a trial. Okay. Start. Stand up. Nilli makkale. Stand. Okay. Move like this. Round. Okay. Music haki salpa. Sit. Okay. ಎಲ್ಲರಿಗೆ ಚೇರ್ ಸಿಕ್ಕಿತಲ್ಲ? ಚೇರ್ ಸಿಗದಿದ್ರೆ ಔಟ್. ಆಯ್ತಾ? ಔಟ್ ಆದ್ರೆ ಅಳ್ಳಿಕ್ಕಿಲ್ಲ, ಮತ್ತೆ ಇನ್ನೊಂದು ಪ್ರೈಸ್ ಸಿಗ್ತದೆ. ಓಕೆ, ಗಾಟ್ ಇಟ್? ಎಸ್. ಸ್ಟ್ಯಾಂಡ್ ಅಪ್. ಯಾ. Real game starts now. Arre wow. Sit. Okay. Come on. Are you ready? Yes, go. Music. Oi, 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 oi.
Okay. Next. Walk. Sit. Out. Oh, you cannot push, Baba. Cintura sola, da media vuelta, danza kuduro, no me canse ahora, que esto solo empieza, mueve la cabeza, danza kuduro. Okay. We have only 2 kids. Let's see who is going to win. Arre वाह. Sit. Oh. Okay, baby, you also have a prize. Come. You have a prize, okay? You have a prize. Come. What's your name? Sedwin. You got a prize that time? That time you got a prize? Sedwin. Okay. What's your name? Mercy. Okay. Sedwin and Mercy. First prize to Sedwin, second Mercy. Congratulations. Okay, next game. ಮಕ್ಕಳಿಗೆ ಇನ್ನೊಂದು ಗೇಮ್. Everyone will come. ಒಂದು ಚಾನ್ಸ್ ಮಾತ್ರ. ಒಂದು ಚಾನ್ಸ್. Wait, Sedwin. Wait. Line from which side? This side? Okay, anyhow. Come on. Pass Malpirachi. Got the game? Yes. Throw. Oh no. Come. चांदनी चौधरी ढाबा हॉस्पिटल यहाँ Oh no. शराबा Come. है नॉन-वेज और वेज है आधा कष्ट कीजिए क्या है इरादा चाहिए नानिया रोटी चाहिए नानिया बोटी मंगा लो राम कसम हो जाए थोड़ी बिरयानी थोड़ी फिर नल्ली निहारी ले आओ आज धर्म भ्रष्ट हो जाए Oh no. Come. चिकन कुकड़ू तेरी भूख का इलाज चिकन कुकड़ू यही कहता है आज चिकन कुकड़ू No. का इलाज चिकन कुकड़ू तेरी आवाज चिकन कुकड़ू तेरी भूख का इलाज പിന്നെ come on. यही कहता है आज चिकन कुकड़ू तेरी भूख का इलाज चिकन No commission. Okay. Smart girl. Anyone is left out? Just miss. Second chance. Oh no. Look at her. One more chance. Go. Throw. Standing there. Throw. Takle. No. Okay. We'll see the next one. Stand. Yes. Wonderful. Okay. Okay. You have to stand there and throw. Okay. Throw. Yes. Lovely. Okay. Stand there. Mukaru song na teintrava. Okay. Next. Throw. Oh, missed. Next. Very good. Okay. 3 kids. Any more? Would. Oh.
ಓಕೆ, 3 ಮಕ್ಕಳು. ಓಕೆ, ಸೆಕೆಂಡ್ ಶೋ. ರೆಡಿ, 1, ಓ ಜಸ್ಟ್ ಮಿಸ್. ಓಕೆ, ಸೆಕೆಂಡ್ ಚಾನ್ಸ್. Second chance. Oh, he came front. Wait. No, missed. Tomorrow, okay, tomorrow in school. Okay, 1 chance. Oh no. Next, okay. Stand there only. Oh. Okay, 1 prize, 2 prizes. So you will get the first prize. He will get the first prize. Come again. Okay, in the bucket. No, missed. You might get a chance again. Oh, just miss. 1 step front. Here. Okay. Oh, just miss. Game for the season. Come, all the kids. ಯಾರ್ದು ಕಪ್ಪು ಬೀಳ್ತದೆ ಅವರು ಔಟ್. ಕಪ್ಪು ಬೂನಿಂಗ್ ಔಟ್. ಓಕೆ, ಏರ್ನ ಮಣ್ಣಿಡಿತ್ತಿನ ಕಪ್ಪು ಬೂರುಂಡು ಹಾಕಲ್ಲ ಔಟ್. ಕೊಣಚೆ ಕಪ್ಪು ಬಿದ್ದರೆ ಇನ್ನೊಂದ್ಸಲ ಕಪ್ಪು ಇಡ್ಲಿಕ್ಕಿಲ್ಲ, ಆಯ್ತಾ? ಓಕೆ, ರೆಡಿ, 3, 2, 1. ಜಮಲ್ ಕೊಡು, ಸ್ಟಾರ್ಟ್. Dance, move. Okay. Just a minute. You got the game? Game ಗೊತ್ತಾಯ್ತಾ? ಎಲ್ಲರಿಗೆ ಗೇಮ್ ಗೊತ್ತಾಯ್ತಾ? Now the real game starts, okay? Okay, 3, 2, 1, start. Dance. Two kids. Okay, 2 kids, 1 and 2. What's your name? Mishrab and Mishrab and Dia. Congratulations to Mishrab and Dia. ಕೈ ಚಪ್ಪಾಳೆ ಕೊಡುವ. ಒಂದು ದಿವಸ ಮಕ್ಕಳಿಗೆ ಆಟ ಆಡಿಸುವಾಗ ಗೊತ್ತಾಗ್ತದೆ ಅಲ್ವಾ ನಮಗೆ, ಪಾಪ ಈ ಸ್ಕೂಲಲ್ಲಿ ಟೀಚರ್ ದಿವಸಾಗ್ಲೂ ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ನೋಡಿ. ಓಕೆ, ಗ್ರೇಟ್, ಇಟ್ಸ್ ಅ ಟ್ಯಾಲೆಂಟ್. ಸೊ ಸೆಕೆಂಡ್ ರೌಂಡ್ ಅದು ಒಂದು ಗೇಮಲ್ಲಿ ಸೆಕೆಂಡ್ ಪ್ರೈಸ್ ಇಬ್ಬರಿಗೆ ಹೋಗಿದೆ ಅಲ್ಲ, ಅವರದ್ದು ಟೈ ಉಂಟು. ನೆಕ್ಸ್ಟ್ ವಿ ವಿಲ್ ಡೂ ಇಟ್ ಅಗೇನ್ ಆಫ್ಟರ್ ಸಮ್ ಟೈಮ್. ಸೊ ಶಲ್ ವಿ ಹ್ಯಾವ್ ಫಾರ್ ಪೇರೆಂಟ್ಸ್ ನೌ? Parents and kids? We'll have a break for kids. Looks children are tired. We'll have for parents. Parents are ready? Shall we have a musical chair for you? Yes. So it's a request, you have to get your chair and come, okay? Please, let's not delay. Let's make it fast. ನಿಮ್ಮ ಚೇರ್ ನೀವು ಕೂತ್ಕೊಂಡಿದ್ದೀರಲ್ಲ, ಸ್ವಲ್ಪ ಚೇರ್ ಇಟ್ಕೊಂಡು ಬನ್ನಿ. ಕಮ್, ಇಟ್ಸ್ ಓನ್ಲಿ ಫಾರ್ ಎಸ್, ಎಲ್ಲರಿಗೆ ಚೇರ್ ಸಿಗ್ತದೆ ಈಗ. ಇಲ್ಲದಿದ್ರೆ ಹುಡುಕಿ ಕೂತ್ಕೊಳ್ಬೇಕು. ಹಿಂದೆ ಹೋಗ್ಲಿಕ್ಕಿಲ್ಲ, ಆಯ್ತಾ? ಹಿಂದೆ ಹೋಗ್ಲಿಕ್ಕಿಲ್ಲ, ಮುಂದೆ ಮಾತ್ರ ಬರ್ಲಿಕ್ಕೆ. ಓಕೆ, ಗಾಟ್ ದ ಗೇಮ್? When the music stop, you cannot go back. ಒಂದು ರೌಂಡ್ ಬಂದು ನೀವು ಕೂತ್ಕೊಳ್ಬೇಕು ಈಗ ಇವರು ಬಂದಾಗೆ. ಓಕೆ, this is a trial. Real game starts now. Yes, here we go. Yes, so we have 2 people who are out. The game continues.
Yes. Continue. Intercity disco, the wheels of steel are turning, and traffic lights are burning. So if you like to party, get on and move your body. The Benga bus is coming, and everybody's jumping. New York to San Francisco, and intercity disco, the wheels of steel are turning, and traffic lights are burning. Okay. Continue. We have 6 people. Come on, continue. We like to party. 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 Obro, one have to leave the chair. Yes. Oh. Grandparents ಅನ್ನು ಬಿಡ್ಲಿಲ್ಲ ಅಲ್ಲ. Okay. We'll see who is going to be the winner next. Tell ya, I've got news for you. Gonna put some wheels in motion. Get ready 'cause we're coming through. Okay, ladies, only ladies are left. Come on. Happiness is just around the corner. Hey now, Move. hear what I say now. We'll be there for you. The Benga bus is coming, and everybody's jumping. New York to San Francisco, and intercity disco. The wheels of steel are turning. Just a minute. Wait. Make a big circle. Okay? Make a big. Magu, walk. Yes. And she's winning the first prize. Thank you. Rachna. Rachna and madam Martha is winning the second prize. Congratulations to Rachna and Martha. What I say now. Rachna and Martha. Just around. ಅವರಿಬ್ಬರು ಮಕ್ಕಳಿದ್ದಾರಾ? ಅವರಿಗೆ ಸೆಕೆಂಡ್ ರೌಂಡ್ ಮಾಡುವ. ಅವರಿಬ್ಬರು ಮಕ್ಕಳು, ಒಂದು ಮಗು ಇಲ್ಲಿ ಉಂಟಂತ. ಇಲ್ಲಿ ಉಂಟದು. ಓಕೆ. Lovely. Come. One. Oh no. Okay. No problem. Just. ಇದೆ, ಯಾರ ಬಾಡಿಯಲ್ಲಿ ಇದಿದೆ ಅವರು ಔಟ್. ಕಮ್, ಯು ಆ್ಯಂಡ್ ಯೋರ್ ಪೇರೆಂಟ್ಸ್. ಯಾ, ಬಸ್. We'll give 2 so that it's fast. This is a trial. If you're alone and you need a friend, someone to make you forget your problems. Stop ಮಾಡಿ. Come along with me, take my hand. ನೋಡಿ, ಅವರ ಕೈಯಲ್ಲಿ ಉಂಟು, ಅವರ ಔಟ್. ಗಾಟ್ ದ ಗೇಮ್ ಗೊತ್ತಾಯ್ತಲ್ಲ? ವಿಲ್ ಪಾಸ್ 2. ಎಸ್, ಮ್ಯೂಸಿಕ್ ಬಿಗಿನ್. ಎಸ್, ನೀವು ಔಟ್. ಇನ್ನು ಯಾರ ಕೈಯಲ್ಲಿ ಉಂಟು? ನೀವು ಔಟ್. ಎಸ್, ಕಂಟಿನ್ಯೂ. Explosion like the roof on. I saw I came, I conquered. Let's hear them. ಸ್ವಲ್ಪ ಕ್ಲಾಪ್ಸ್ ಕೊಡುವ. This little chico on fire, he no lie. Well, y'all slipping, he's running the game. Now big bang boogie, get that kitty little noogie in a nice little shave. I gave Susie a little pat up on the booty and she turned around and said, walk this way. You never had. That's right. If you think I'm burning out, I never am. I'm on fire. I'm on fire. I'm on fire. I'm on fire.
ಔಟ್. ಎಸ್, ಮಕ್ಕಳಿಗೆ ನೋಡಿ ಖುಷಿ ಆಗ್ತದೆ, ಅಳ್ತಾ ಇರುವ ಮಕ್ಕಳೆಲ್ಲ ಈಗ ನಗ್ತಾ ಇದ್ದಾರೆ. ಓಕೆ, ಸ್ಟಾಪ್ ಆಗ್ಲಿಲ್ಲ, ಸ್ಟಾಪ್ ಆಗ್ಲಿಲ್ಲ, ಸ್ಟಾಪ್ ಆಗ್ಲಿಲ್ಲ. Bones, but now I don't care what y'all say. Cause as the world turns, y'all boys gon' learn that this shit go right here don't play. That boy's from the bottom of the map, MIA USA. I gave Susie a little pat up on the booty and she turned around and said, walk this way. ಎಸ್, ಔಟ್. ಮೀರಾ ಗೆಟ್ಸ್ ದ ಸೆಕೆಂಡ್ ಪ್ರೈಸ್, ಸರಿ ಅಲ್ಲ? ಎಸ್, ಕಂಗ್ರ್ಯಾಚುಲೇಷನ್. ಸ್ವಲ್ಪ ಕೈ ಚಪ್ಪಾಳೆ. ಓಕೆ, ಸೊ ನಿಮ್ಮ ಮಕ್ಕಳು ಒಳ್ಳೆ ಮೂಡಲ್ಲಿದ್ದಾರೆ ಈಗ. ದ ನೆಕ್ಸ್ಟ್ ಗೇಮ್ ಈಸ್, ಇದೊಂದು ಲಾಸ್ಟ್ ಗೇಮ್ ಫಾರ್ ದ ಇವೆಂಟ್. ಇದು ಏನಂದರೆ ಮಕ್ಕಳು ಮತ್ತು ಪೇರೆಂಟ್ ಜೊತೆಯಲ್ಲಿ ಹಾಡೋದು. ಓಕೆ, ಜೊತೆಯಲ್ಲಿ ಆಡೋದು, ಮಕ್ಕಳು ಪೇರೆಂಟ್ ಜೊತೆಯಲ್ಲಿ ಆಡೋದು. ಗಾರ್ಲೆಂಟ್ ಗೇಮ್, ಫ್ಲವರ್ ಗಾರ್ಲೆಂಟ್ ಗೇಮ್. ಮಗು ನಿಮಗೆ ಹೂ ತಂದು ಕೊಡ್ತದೆ. ಓಕೆ, ಮಕ್ಕಳಿಗೆ ಖುಷಿ ಆಗ್ತದೆ ನೋಡಿ, ಮಗು ನಿಮಗೆ ಹೂ ತಂದು ಕೊಡ್ತದೆ, ನೀವು ಚಂದ ಮಾಡಿ ಹೂ ಕಟ್ಟಿದ್ರೆ ಆಯ್ತು. ರೆಡಿ? ಹೇಳಿ, ಒಂದು ಫ್ಲವರ್ ತಂದು ಕೊಡ್ಲಿಕ್ಕೆ ರೆಡಿಯಾ? ಹಿಡ್ಕೊಂಡಿಡ್ಬೇಕು. 1, ಓನ್ಲಿ 1 ಫ್ಲವರ್. ಯಾರ್ದು ಫಸ್ಟ್ ಆಗ್ತದೆ ಅವರು ವಿನ್. ಓಕೆ, 1 ಫ್ಲವರ್. ಯಾರ್ದಾಯ್ತು? ಎನಿವನ್ ಕಂಪ್ಲೀಟೆಡ್? Yes, come on, cheer them up. ಆಯ್ತಾ? ಎಸ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೆ 15 ಫ್ಲವರ್ಸ್ ಕೊಟ್ಟದ್ದು. 15 ಫ್ಲವರ್ಸ್. ಸೊ ಇಲ್ಲಿ ಮೇಡಮ್ ಫಸ್ಟ್ ಹಾಕಿದ್ದಾರೆ. ನಿಮ್ಮ ಹೆಸರು? ಧನಶ್ರೀ. ಧನಶ್ರೀ ಅವರು ಫಸ್ಟ್ ಹಾಕಿದ್ದಾರೆ. ಕೈ ಚಪ್ಪಾಳೆ ಕೊಟ್ಟು ಅವರನ್ನು ಅಭಿನಂದಿಸೋಣ. ಧನಶ್ರೀ, ಸ್ಟಾರ್ಟ್. ಬೇಗ ಬೇಗ ಮಾಡಿಯಾ? Come on. Come on, fast. ಸಮೀರಾ ಮೇಡಮ್ ಅವರು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಸ್ವಲ್ಪ ಕೈ ಚಪ್ಪಾಳೆಯನ್ನು ಕೊಡುವ.
Samira is carrying the second prize. Still back. Baby, back. Yes. Ready? 1, 2, 3, start. We don't do it another, yes. We're gonna take on a brother, yes. Now we be the brothers. When it's got on the brothers, take it. One, Mercy. Take it. I like it. Okay. Oh yeah, no hala. You dey make it go mada. Go hala. You dey make it. Okay. First prize goes to Mercy. Second prize ಇಬ್ಬರು ಮಕ್ಕಳು ಸೇಮ್ ಟೈಮ್ ಹಾಕಿದ್ದಾರೆ. So we'll have a second chance for you. Yes, come on. It's done. She's first. C, Yes. I'll put it on right now. Rub. I like it. Wow. bars. Why don't you climb the bars? Yes. I'm the bars. Good. Bars are fun for you. Yay. I like them. ಸೊ ಆಸ್ ಪೇರೆಂಟ್ಸ್ ನಮಗೆಲ್ಲರಿಗೂ ಮಕ್ಕಳ ಬಗ್ಗೆ ಏನಾದರೂ ಯಾರಾದರೂ ಸ್ವಲ್ಪ ಹೇಳುವವರಿದ್ದರೆ, ಬಿಕಾಸ್ ಮೆನಿ ಆಫ್ ಅಸ್ ಆರ್ ಫಸ್ಟ್ ಟೈಮ್ ಪೇರೆಂಟ್ಸ್ ಆರ್ ಸೆಕೆಂಡ್ ಟೈಮ್ ಪೇರೆಂಟ್ಸ್ ಆರ್ ವಾಟ್ ಎವರ್ ಇಟ್ ಇಸ್, ಈಗಿನ ಟೆಕ್ನಾಲಜಿ ಏನು, ಮಕ್ಕಳು ಏನು ಥಿಂಕ್ ಮಾಡ್ತಾರೆ, ಮಕ್ಕಳ ಬೆಳವಣಿಗೆ ಏನು, ಈ ಬಗ್ಗೆ ಎಲ್ಲ ಯಾರಾದರೂ ಹೇಳುವವರಿದ್ದರೆ ನಮಗೆ ಹೇಳಿ ತುಂಬ ಆಸಕ್ತಿ ಇರುತ್ತೆ ಅಲ್ವಾ. ಇತ್ತೀಚೆಗೆ ತುಂಬಾ ಈ ಥರ ಟಾಕ್ಸ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೇಳ್ತಾ ಬರ್ತೇವೆ ನಾವು. ಸೊ ಆನ್ ದಿಸ್ ಸ್ಪೆಷಲ್ ಡೇ ಕಿಡ್ಸ್ ನೆಸ್ಟ್ ಕಾರ್ನಿವಲ್, ಇದು ಇಂದಿನ ದಿವಸ ಆ್ಯನ್ಯುವಲ್ ಡೇ ಆ್ಯಂಡ್ ಕಾರ್ನಿವಲ್ ಮಕ್ಕಳ ಜೊತೆ ಸಂಭ್ರಮಾಚರಣೆ ಮಾಡುವ ಈ ಪ್ರತ್ಯೇಕ ದಿವಸ ಮಕ್ಕಳಿಗೋಸ್ಕರ, ಮಕ್ಕಳ ಬಗ್ಗೆ, ಮಕ್ಕಳ ಪೇರೆಂಟ್ಸಿಗೆ ಒಂದು ಟಾಕನ್ನು ಅರೇಂಜ್ ಮಾಡಿದ್ದಾರೆ. ಈ ಟಾಕನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಮಿಸಸ್ ಶ್ವೇತಾ ಪ್ರಭು. ಐ ವಿಲ್ ಬ್ರೀಫ್ ಯು ಅಪಾನ್ ಹರ್. She is an associate professor and HOD in the Department of Audiology and Speech and Hearing Pathology in Enapoya Medical College at Enapoya University. So she is a very well-known speaker. She is coming from speech and audiology background, and she knows a lot of child psychology. Language for parents and teachers. ABCs, if you know, they are simply abstract to the child. So ಈ ABC ಬಗ್ಗೆ ಮಕ್ಕಳಿಗೆ ಈ ABC English language ABCs is what madam is going to talk today, and she is with us and we are very much delighted by her presence. So I kindly request all of you to put our hands together and welcome Madam Shweta Prabhu on the stage. Jaswin here. Jaswin, please, could you please welcome madam with a bunch of flowers? Yeah. She is the founder of Kids Nest. Madam has come to address the parents today. Thank you, madam, for your presence, and we are very much happy to hear from you the ABCs of speech language for parents and teachers. Yes, madam, welcome. We are happy to hear from you. Good evening, dear parents and teachers. I think, as she said, many of you are first-time parent or second-time parent, even I'm not sure, except few whom I know are here. There are few things which I would like to highlight about, because in our viewpoint we know all in detail, but what we expect as parents and teachers to know and identify a few things, because I've been given 15 minutes, so I'll try to summarize most of the informations. Okay, Kannada beka athava English is fine? Yav language should I use? ಕನ್ನಡ. ಓಕೆ, ಸರಿ, ಕನ್ನಡದಲ್ಲಿ ಆದಷ್ಟು ಟ್ರೈ ಮಾಡ್ತೇನೆ. ಹೆಚ್ಚಿನವರಿಗೆ ಮಾತು ಮತ್ತು ಭಾಷೆಯ ಬೆಳವಣಿಗೆ ಬಗ್ಗೆ ಏನು ಗೊತ್ತು?
ಅಥವಾ ನಿಮ್ಮಲ್ಲಿರುವ ಡೌಟ್ಸ್ ಏನಿದೆ ಅದು ಕೊನೆಯಲ್ಲಿ ನನಗೆ ಕೇಳಿದರೆ ಐ ಕ್ಯಾನ್ ಆ್ಯಡ್ ಮೋರ್ ಟು ಇಟ್. ಬಟ್ ನಾನೇನು ಪ್ಲ್ಯಾನ್ ಮಾಡಿದ್ದೇನೆ ಅದರ ಬಗ್ಗೆ ಐ ವಿಲ್ ಗೋ ಅಬೌಟ್ ಅ ಲಿಟಲ್ ಬಿಟ್. ಸರಿ, ಸೊ ಮಾತು, ಭಾಷೆ ಮತ್ತು ಕೇಳುವಿಕೆ, ಈ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಅ ಚೈಲ್ಡ್ ಫಾರ್ ಡೆವಲಪ್ಮೆಂಟ್. ಸೊ ಮಾತು ಕೇಳದೇ ಇದ್ದರೆ ಮಾತು ಬರೋದು ಇಲ್ಲ. ಸೊ ಕಿವಿ ಕೇಳುವುದು ಫಸ್ಟ್ ಸ್ಟೆಪ್. ಸೊ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ನ್ಯೂಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ. ಸೊ ಪ್ರತಿ ಹುಟ್ಟಿದ ಮಗುವಿಗೆ ನಾವು ಫಸ್ಟ್ ಕಿವಿ ಪರೀಕ್ಷೆ ಹಾಸ್ಪಿಟ್ಲಲ್ಲೇ ಮಾಡಿ ಕಳಿಸ್ತೇವೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಐಡೆಂಟಿಫೈ. ಸೊ ಮಗುವಿಗೆ ಕಿವಿ ಕೇಳ್ತದ ಇಲ್ವಾ ಅನ್ನೋದನ್ನು ನಾವು ಇನಿಷಿಯಲ್ ಸ್ಕ್ರೀನಿಂಗಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಆದರೆ ಕೆಲವೊಮ್ಮೆ ಸ್ಕ್ರೀನಿಂಗಲ್ಲೇ ಎಲ್ಲ ಗೊತ್ತಾಗೋದಿಲ್ಲ. ಸೊ ಅದರ ನಂತರ ಕೂಡ ತಂದೆ ತಾಯಿ ಅಥವಾ ಮನೆಯವರು ಆ ಕಿವಿ ಕೇಳುವಿಕೆಯ ಬಗ್ಗೆ ಗಮನ ಇಡಬೇಕಾಗ್ತದೆ. ಈಗ ಏನಾಗ್ತದೆ, ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಥವಾ ಗಮನ ಕೊಡ್ತಾ ಇಲ್ಲ ಅಂತ ಆದಾಗ ಕೆಲವೊಮ್ಮೆ ಮನೆಯಲ್ಲಿ ಹಿರಿಯರು ಅಥವಾ ಪೇರೆಂಟ್ಸ್ ಹೇಳ್ಬೋದು, ಆಡ್ತಾ ಇದ್ದಾನೆ, ಗಮನ ಕೊಡ್ತಾ ಇಲ್ಲ, ಅಥವಾ ನಾರ್ಮಲ್ ಅದು ರೆಸ್ಪಾಂಡ್ ಮಾಡದೇ ಇರೋದು, ಮಕ್ಕಳಲ್ವಾ ಹಾಗೆ ಆಗ್ತಾರೆ ಅಂತ. ಬಟ್ ಅದು ಪದೇ ಪದೇ ಆಗ್ತಾ ಇದ್ದರೆ ಗಮನ ಕೊಡಬೇಕಾಗತ್ತೆ. ಕೆಲವೊಮ್ಮೆ ಕಿವಿ ಕೇಳುವ ಸಮಸ್ಯೆ ಕಂಪ್ಲೀಟ್ ಕಿವಿ ಕೇಳದೇ ಇರ್ತದೆ ಅಂತ ಅಲ್ಲ, ಬಟ್ ಸಣ್ಣ ಸಣ್ಣ ದೋಷಗಳು ಇರುವ ಚಾನ್ಸಸ್ ಇದೆ. ಅದು ಆ ಮೊಮೆಂಟಲ್ಲಿ ಗೊತ್ತಾಗೋದಿಲ್ಲ. ಬಿಕಾಸ್ ಕಂಪ್ಲೀಟ್ ಕಿವಿ ಕೇಳದಿದ್ದರೆ ಖಂಡಿತ ನಮಗೆ ಗೊತ್ತಾಗ್ತದೆ. ಯಾಕಂದರೆ ಏನಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ ಮಗು ಸಣ್ಣ ಮಗು ಇರುವಾಗ. ಬಟ್ ಕಿವಿ ಕೇಳುವ ದೋಷದಲ್ಲಿ ಕೂಡ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಸೊ ಮೈಲ್ಡ್ ಆರ್ ಮಾಡ್ರೇಟ್ ಲೆವೆಲ್ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಭಾಷೆಯ ಬೆಳವಣಿಗೆ ಕೂಡ ನಿಧಾನ ಆಗ್ತದೆ. ಸೊ ನಾರ್ಮಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ, ದ್ಯಾಟ್ ಈಸ್ ಅರೌಂಡ್ 1 ಇಯರಿಗೆ ಒಂದು ವರ್ಡ್ ಮಾತಾಡೋದು, 2 ಇಯರ್ಸ್ಗೆ, ಇದು ಸಿಂಪಲ್ಲಾಗಿ ಹೇಳ್ತಾ ಇರೋದು ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ. 1 ವರ್ಷಕ್ಕೆ ಒಂದೊಂದು ವರ್ಡ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 2 ವರ್ಷಕ್ಕೆ 2 ವರ್ಡ್ಸಿಂದು ಸೆಂಟೆನ್ಸಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 3 ಇಯರ್ಸಿಗೆ 3 ವರ್ಡ್ ಸೆಂಟೆನ್ಸಸ್ ಮಕ್ಕಳು ಸ್ಟಾರ್ಟ್ ಮಾಡಬೇಕು ಹೇಳಲಿಕ್ಕೆ. ಗೊತ್ತಾಯ್ತಾ? ಸೊ ಈ ಲೆವೆಲಲ್ಲಿ ಏನಾದರೂ ಡಿಲೇ ಇದೆ ಅಥವಾ ಆ ಮಗು ಒಂದು 3 ವರ್ಷ ಇದೆ ಆದರೆ ಒಂದೇ ವರ್ಡ್ ಮಾತಾಡ್ತಾ ಉಂಟು, ನಾರ್ಮಲ್ಲಾ? 3-4 ವರ್ಷಕ್ಕೆ ಸಹ ಒಂದು ವರ್ಡ್ ಅಪ್ಪ ಅಮ್ಮ ಅಷ್ಟೇ ಹೇಳ್ತಾ ಇದೆ, ನಾರ್ಮಲ್ಲಾ? ಇಲ್ಲ. ಇದು ಐಡೆಂಟಿಫೈ ಮಾಡುವ ಲೆವೆಲ್ ನಿಮಗೆ ಬಂದರೆ ಅಷ್ಟು ಸಾಕು. ವೆನ್ ಯು ಹ್ಯಾವ್ ಟು ಸೀಕ್ ಅ ಪ್ರೊಫೆಷ್ನಲ್ಸ್ ಹೆಲ್ಪ್, ಅದು ನಿಮ್ಮ ರೋಲ್. ಅಟ್ಲೀಸ್ಟ್ ನೀವು ಐಡೆಂಟಿಫೈ ಮಾಡಲಿಕ್ಕೆ ಆದರೆ ಕರೆಕ್ಟ್ ಟೈಮಲ್ಲಿ ಏನು ಹೆಲ್ಪ್ ಬೇಕು ಮಗುವಿಗೆ ಕೊಟ್ಟರೆ ನಾವು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಏನೇ ಲೆವೆಲ್ಸ್ ಇರಲಿ ಆ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾಕೆ ಮಾತು ಮತ್ತು ಭಾಷೆ ಬೆಳವಣಿಗೆ ಇಂಪಾರ್ಟೆಂಟ್? ಜಸ್ಟ್ ಟು ಕಮ್ಯುನಿಕೇಟ್? ಅಂದರೆ ಒಬ್ರ ಹತ್ರ ಒಬ್ರು ಮಾತಾಡ್ಲಿಕ್ಕೆ, ತನಗೆ ಬೇಕಾದ್ದು ಮಗುವಿಗೆ ಚಾಕ್ಲೇಟ್ ಬೇಕಾ, ಟಾಯ್ಸ್ ಬೇಕಾ, ಅದನ್ನು ಹೇಳಲಿಕ್ಕೆ ಮಾತ್ರವಾ ಮಾತು ಮತ್ತು ಭಾಷೆಯ ಬೆಳವಣಿಗೆ ಇಂಪಾರ್ಟೆಂಟ್? ಇಲ್ಲ, ಅದು ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಅದರ ನಂತರ ಈಗ ಸ್ಕೂಲಿಗೆ ಏನು ಹಾಕ್ತೀರಾ ನೀವು ಮಕ್ಕಳನ್ನು, ಅದರಲ್ಲಿ ಇಂಪ್ರೂವ್ಮೆಂಟ್ ಬರಬೇಕಾದ್ರೆ ಫಸ್ಟ್ ಸ್ಟೆಪ್ ಪಾಸ್ ಆಗಬೇಕು. ಸೊ ಫಸ್ಟ್ ಲೆವೆಲ್ ಆಫ್ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಏನಿದೆ ಅದು ಇಲ್ಲದೇ ಇದ್ದರೆ ರೀಡಿಂಗ್ ರೈಟಿಂಗ್ ಕೂಡ ಎಫೆಕ್ಟ್ ಆಗ್ತದೆ. ಈಗ ಮಗು ಓದಲಿಕ್ಕೆ ಬರೀಲಿಕ್ಕೆ ಸೋಮಾರಿ ಅಂತ ಬೈತಾರೆ, ನೆನಪಿರುವುದಿಲ್ಲ, ಓದುವುದಿಲ್ಲ, ಬರೆಯುವ ಅಕ್ಷರಗಳನ್ನೆಲ್ಲ ತಪ್ಪು ಮಾಡ್ತಾ ಇದೆ, ಗಮನ ಕೊಡ್ತಾ ಇಲ್ಲ, ಅದಕ್ಕೆ ತಪ್ಪು ಮಾಡ್ತಾ ಇದ್ದಾನೆ. ನೋ, ನಾಟ್ ಆಲ್ವೇಸ್. ಆಯಿತಾ? ಸೋಮಾರಿ ಅಂತ ಹೊಡೆಯೋದು, ಪನಿಷ್ ಮಾಡೋದು ಅದು ಸೊಲ್ಯೂಷನ್ ಅಲ್ಲ. ಯು ಹ್ಯಾವ್ ಟು ಐಡೆಂಟಿಫೈ ಲರ್ನಿಂಗ್ ಡಿಸಬಿಲಿಟಿ ಅಂತ ಪ್ರಾಬ್ಲಮ್ಸ್ ಇರ್ತದೆ ಮಕ್ಕಳಲ್ಲಿ. ಸೊ ಅದನ್ನು ಐಡೆಂಟಿಫೈ ಮಾಡೋದು ಆನ್ ಟೈಮ್, ರೈಟ್ ಟೈಮ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಸಣ್ಣ ಏಜಲ್ಲಿ ನಾವು ಏನು ಟ್ರೀಟ್ ಮಾಡ್ಬೋದು ಅದು ಫಾಸ್ಟರ್, ಬಟ್ ಲೇಟರ್ ಆನ್ ಈಗ ಬರ್ತಾರೆ, ಕೆಲವು ಮಕ್ಕಳು ಬರ್ತಾರೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರುವಾಗ ಟೆನ್ಷನ್ ಆಗ್ತದೆ. ಸ್ಕೂಲಿಂದ ಕೂಡ 8th 9th ಅಲ್ಲಿ ತೆಗೆದಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ಕೂಲ್ ರೆಪ್ಯುಟೇಷನ್ ಹಾಳಾಗ್ತದೆ ಅಂತ. ದ್ಯಾಟ್ ಈಸ್ ನಾಟ್ ದ ಟೈಮ್ ಟು ಸ್ಟಾರ್ಟ್ ಇಂಟರ್ವೆನ್ಷನ್. ಯಾಕಂದರೆ ಇಟ್ಸ್ ಆಲ್ರೆಡಿ ವೆರಿ ಲೇಟ್. ನೀವು 2nd 3rd ಸ್ಟ್ಯಾಂಡರ್ಡ್ ಲೆವೆಲ್ ಇದ್ದು 9th ಸ್ಟ್ಯಾಂಡರ್ಡಲ್ಲಿ ಹೇಳಿಕೊಡ್ತೇನೆ ಅಂದರೆ ಆಗೋದಿಲ್ಲ ಅಲ್ವಾ? ದ್ಯಾಟ್ ಈಸ್ ವಾಟ್ ವಿ ಆಲ್ಸೋ ಫೇಸ್. ಕರ್ಕೊಂಡು ಬರ್ತಾರೆ, ನಮ್ಮ ಲೆವೆಲಲ್ಲಿ ನಾವು ಟ್ರೈ ಮಾಡ್ತೇವೆ, ಬಟ್ ಅಷ್ಟೊಂದು ರಿಸಲ್ಟ್ಸ್ ಬರೋದಿಲ್ಲ. ಏನು ಸಣ್ಣ ಏಜಲ್ಲಿ ಕಲಿಬೇಕಾಗಿತ್ತು ಅದನ್ನಾಗಲೇ ಕಲಿತ್ರೆ ಇಟ್ ವಿಲ್ ಹೆಲ್ಪ್ ಇನ್ ಬೆಟರ್ ಇಂಪ್ರೂವ್ಮೆಂಟ್. ಇದು ಆಗ್ತಾ ಇರೋದು ನಾವು ಎವ್ರಿ ಡೇ ನಮ್ಮ ಹಾಸ್ಪಿಟ್ಲಲ್ಲಿ ನೋಡ್ತಾ ಇರುವಂಥದ್ದೇ. ಸಣ್ಣದಿರುವಾಗ ಸಣ್ಣವನು ಬೆಳೀತಾ ಸರಿ ಹೋಗ್ತಾನೆ, ಈಸ್ ಜಸ್ಟ್ 4 years 5 years 6 years
ಸಣ್ಣ ಮಗು ಆಮೇಲೆ ಸರಿ ಹೋಗ್ತಾರೆ, ಇದು ನಾರ್ಮಲ್ ಆ್ಯಟಿಟ್ಯೂಡ್. ಬಟ್ ವೆನ್ ಇಟ್ ಈಸ್ ವೆರಿ ಲೇಟ್ ಪೇರೆಂಟ್ಸ್ ವಿಲ್ ಕಮ್ ಆರ್ ಸ್ಕೂಲಿಂದ ಟೀಚರ್ಸ್ ಐಡೆಂಟಿಫೈ ಮಾಡಿ ಕಳಿಸ್ತಾರೆ, ಟೆಲ್ಲಿಂಗ್ ಹೀ ನೀಡ್ಸ್ ಹೆಲ್ಪ್, ಏನೋ ತೊಂದರೆ ಇದೆ ಅವರಲ್ಲಿ ಅಂತ ಟೀಚರ್ಸ್ ಐಡೆಂಟಿಫೈ ಮಾಡಿ ಕಳಿಸ್ತಾರೆ. ಬಟ್ ಲಕ್ಕಿಲಿ ನವ ಡೇಸ್ ಟೀಚರ್ಸ್ ಆರ್ ಸ್ಮಾರ್ಟರ್ ಆ್ಯಂಡ್ ಐಡೆಂಟಿಫೈಯಿಂಗ್ ವೆರಿ ಅರ್ಲಿ. ಸೊ ಬೇಗ ಐಡೆಂಟಿಫೈ ಮಾಡಿ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈವನ್ ಫಸ್ಟ್ ಸ್ಟ್ಯಾಂಡರ್ಡ್ ಚೈಲ್ಡ್ ವಿ ಹ್ಯಾವ್ ಗಾಟ್ ಟೆಲ್ಲಿಂಗ್ ಬೈ ದ ಟೀಚರ್ಸ್ ಕಂಪ್ಲೇಂಟ್, ಪೇರೆಂಟ್ಸನ್ನು ಕರೆದು ಏನೋ ಪ್ರಾಬ್ಲಮ್ ಇದೆ ಅಸೆಸ್ ಮಾಡಿ ಚೆಕ್ ಮಾಡಿ ಅಂತ ಹೇಳಿ. ಸೊ ದೋಸ್ ಆರ್ ಲೈಕ್ ಗುಡ್ ಥಿಂಗ್ ಫಾರ್ ಅಸ್ ಬಿಕಾಸ್ ಐಡೆಂಟಿಫಿಕೇಷನ್ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ದೀಸ್ ಆರ್ ದ ಫೋರಮ್ಸ್ ವೇರ್ ಅವೇರ್ನೆಸ್ ಕ್ಯಾನ್ ಬಿ ಕ್ರಿಯೇಟೆಡ್. ನೀವು ನಿಮ್ಮ ಮಕ್ಕಳದು ನೋಡಿ ಮತ್ತು ಬೇರೆಯವರ ಮಕ್ಕಳಿಗೂ ಕೂಡ ಐಡೆಂಟಿಫೈ ಮಾಡಿ ಹೇಳುವ ಲೆವೆಲಿಗಾದರೆ ದಟ್ ಈಸ್ ಗುಡ್, ಮೋರ್ ದೆನ್ ಇನಫ್. ಮತ್ತು ಬೇರೆ ಬೇರೆ ಈ ಲೆವೆಲ್ಸ್ ಡಿಲೇ ಆದಾಗ ಡೆವಲಪ್ಮೆಂಟಲ್ ಡಿಲೇ ಅಂತ ಕರಿತೇವೆ. ಈ 1 ವರ್ಷ 2 ವರ್ಷ 3 ವರ್ಷಕ್ಕೆ ಏನೇನು ಕಲಿಬೇಕು ಹೇಳಿದೆ, ಆ ಏಜಲ್ಲಿ ಇಫ್ ದೇ ಡೋಂಟ್ ಸ್ಟಾರ್ಟ್ ಟಾಕಿಂಗ್ ದಟ್ ಕಾಲ್ಸ್ ಆಸ್ ಅ ಡಿಲೇ. ಆಯಿತಾ? ಸೊ ಅದರ ಒಟ್ಟಿಗೆ ದೆರ್ ಆರ್ ಡಿಫ್ರೆಂಟ್ ಡಿಸಾರ್ಡರ್ಸ್, ಅಂದರೆ ಆಟಿಸಮ್ ಅಂತ ಹೇಳ್ತೇವೆ, ADHD ಅಂತ ಹೇಳ್ತೇವೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟೀಸ್ ಡಿಸಾರ್ಡರ್, ಲರ್ನಿಂಗ್ ಡಿಸಬಿಲಿಟಿ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂದರೆ ಬುದ್ಧಿಶಕ್ತಿ ಕಮ್ಮಿ ಇರೋದು ಅಂತ. IQ ಲೆವೆಲ್ ಕಡಿಮೆ ಇರ್ತದೆ. ನಾವು IQ ಲೆವೆಲ್ ಜಾಸ್ತಿ ಮಾಡಲಿಕ್ಕಾಗಲ್ಲ, ಬಟ್ ವಿ ವಿಲ್ ಟ್ರೈನ್ ದೆಮ್ ಟು ಗೆಟ್ ಬೆಟರ್ ಇನ್ ದೇರ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಅದರ ಮೂಲಕ ಸ್ಪೀಚ್ ಆ್ಯಂಡ್ ಸ್ಕೂಲ್ ಲರ್ನಿಂಗ್ ಎಬಿಲಿಟೀಸ್ ಆಲ್ಸೋ will be improved. So these are the some things which you can rectify at a very younger age. Okay, any doubts ನಿಮ್ಮ ಕಡೆಯಿಂದ? These are like very briefly I am telling. ಬೇರೆ ಏನಾದರೂ ಡೌಟ್ಸ್ ನಿಮಗೆ ಇದ್ದರೆ ಹೇಳ್ಬೋದು. ಸೊ ಆ್ಯಸ್ ಪೇರೆಂಟ್ಸ್ ನೀವೇನು ಮಾಡ್ಬೋದು? What can you do as parents before you come to us? Or you can avoid coming to us. How? Or what you can do at home? ಏನು ಮಾಡ್ಬೋದು ನೀವು ನಿಮ್ಮ ಕಡೆಯಿಂದ? ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಮಕ್ಕಳ ಜೊತೆ ಡೈಲಿ? ಈವ್ನಿಂಗ್ ನಿಮ್ಮ ಕೆಲಸ ಬಿಟ್ಟು ಜಸ್ಟ್ ವಿತ್ ದ ಚೈಲ್ಡ್, ಹೋಮ್ವರ್ಕ್ ಸ್ಕೂಲ್ ವರ್ಕ್ ಅಂತ ಅಲ್ಲದೆ ಬೇರೆ ಸಪ್ರೇಟ್ಲಿ, ನಾಟ್ ಫಾರ್ ಹೋಮ್ವರ್ಕ್ಸ್ ಆರ್ ಸ್ಕೂಲ್ ವರ್ಕ್ಸ್. ಅದರ್ ದೆನ್ ದ್ಯಾಟ್ ಹೌ ಲಾಂಗ್ ಡು ಯು ಸ್ಪೆಂಡ್ ವಿತ್ ಯುವರ್ ಚಿಲ್ಡ್ರನ್? 1 hour, 2 hours? At least 1 hour in a day, minimum 4 hours. That is very good. What all do you do in that 4 hours? ಆಟ ಆಡಿಸೋದು. ಓಕೆ, ಆಮೇಲೆ ವೆರಿ ಗುಡ್. ಆಮೇಲೆ ಓಕೆ, ಹೇಳುವಾಗ ಕೇಳುವಾಗ ಸ್ಕೂಲಲ್ಲಿ ಏನು ಮಾಡಿದ್ದು ಅಂತ ಎಲ್ಲ ಮಗು ಹೇಳ್ತಾಳಾ? ಕೂಗಿದೆ ಹೇಳ್ತಾಳೆ. ಓಕೆ, ಸೊ ಅಲ್ಲಿ ಶಿ ಈಸ್ ಡೂಯಿಂಗ್ ವೆರಿ ಗುಡ್. ದಟ್ಸ್ ಆಲ್ ಸಿಂಪಲ್ ಥಿಂಗ್ಸ್ ವೇರ್ ಯು ಇಂಪ್ರೂವ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಏನು, ವಾಟ್, ವೈ, ವೇರ್, ವೆನ್, ಆಲ್ WH ಕ್ವೆಶನ್ಸ್ ಇದಿಷ್ಟನ್ನು ಕೇಳಿ. ಅಲೌ ದೆಮ್ ಟು ಟಾಕ್ ಮೋರ್. ಈಗ ಹೇಳಲಿಕ್ಕೆ ಬರದೇ ಇದ್ದರೆ ಸಿಂಪಲ್ ವರ್ಡ್ಸ್ ನೀವು ಆ್ಯಡ್ ಮಾಡಿ. ಈಗ ಅವರಿಗೆ ಕೆಲವೊಮ್ಮೆ ಹೇಳೋದಿಲ್ಲ ಹೇಳಿದ್ರಿ, ನಿಮಗೆ ಗೊತ್ತಿದ್ದ ಕ್ವೆಶನ್ಸ್ ಕೇಳಿ. ನಿಮಗೆ ನಾರ್ಮಲ್ ರೂಟೀನ್ ಗೊತ್ತಿರುತ್ತೆ, ಅದರ ಬಗ್ಗೆ ಹೇಳಿ. ಇದು ಮಾಡಿದ್ರಾ ಟೀಚರ್, ಇದು ಹೇಳಿಕೊಟ್ರಾ, ನಿನ್ನ ಫ್ರೆಂಡ್ಸ್ ಯಾರ್ಯಾರಿದ್ರು, ಪ್ಲೇ ಟೈಮಲ್ಲಿ ಏನು ಮಾಡಿದ್ರಿ, ಹೀಗೆ ಗಿವ್ ದೆಮ್ ಕ್ಲೂಸ್ ಟು ಟಾಕ್. ಓಕೆ, ವೆನ್ ದೇ ಆರ್ ನಾಟ್ ಏಬಲ್ ಟು ಟಾಕ್. ಆ್ಯಂಡ್ ಆ್ಯಸ್ ಎವ್ರಿ ಒನ್ ಸೇಸ್, ಅವಾಯ್ಡ್ ಗ್ಯಾಜೆಟ್ಸ್. ಅದು ಫಸ್ಟ್ ಥಿಂಗ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ. ಈವನ್ ಇಫ್ ಯು ಆರ್ ಶೋಯಿಂಗ್ ಗ್ಯಾಜೆಟ್ಸ್ ಆರ್ ಫೋನ್ಸ್, ಯು ಸಿಟ್ ವಿತ್ ದೆಮ್. ಜಸ್ಟ್ ಮಗುವಿನ ಕೈಯಲ್ಲಿ ಕೊಟ್ಟು ನೋಡಲಿಕ್ಕೆ ಬಿಡಬಾರ್ದು. ಫೋನ್ ಕೊಡಲೇಬಾರ್ದು ಅಂತ ನಾನು ಹೇಳೋದಿಲ್ಲ, ಬಟ್ ಲಿಮಿಟ್ ಯುವರ್ ಟೈಮ್ ಆ್ಯಂಡ್ ಯು ಸಿಟ್ ವಿತ್ ದೆಮ್. ಸೊ ಸೋಷಿಯಲ್ ಸ್ಟೋರೀಸ್ ತೋರಿಸಿ ಆರ್ ಎನಿಥಿಂಗ್ ಯು ಶೋ, ಸಿಟ್ ವಿತ್ ದೆಮ್. ನೀವು ಎಕ್ಸ್ಪ್ಲೇನ್ ಮಾಡಿ, ಇಂಟ್ರ್ಯಾಕ್ಟ್ ಮಾಡಿ ಚೈಲ್ಡ್ ಜೊತೆ. ಆ್ಯಂಡ್ ಯು ಆಸ್ಕ್ ದ ಚೈಲ್ಡ್ ವಾಟ್ ಆರ್ ಯು ವಾಚಿಂಗ್. ಅದನ್ನು ಎಂಡಲ್ಲಿ ಮಗು ಸಮ್ಮರೈಸ್ ಮಾಡಬೇಕು. ಸೊ ದೆರ್ ಇಸ್ ಅ ಇಂಟ್ರ್ಯಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್. ಅದು ಬಿಟ್ಟು ಮಗುವಿನ ಕೈಯಲ್ಲಿ ಕೊಟ್ಟು 2 hours 3 hours ಜಸ್ಟ್ ವಾಚ್ ಕಾರ್ಟೂನ್, that won't help, and many will turn into social communication disorders anta kariteve, where they stop communicating, socializing with people. ಅದು ತುಂಬ ಡೇಂಜರಸ್. ಅದಾದರೆ ಮತ್ತೆ ರಿವರ್ಟ್ ಮಾಡೋದು ತುಂಬ ಕಷ್ಟ. ಆಟಿಸಮ್ ಅಂಥದ್ದೆಲ್ಲ ಬರೋದು ಮೋಸ್ಟ್ ಆಫ್ ದ ಟೈಮ್ ಅಂಥ ರೀಸನ್ಗಳಿಂದ.
ಸೊ ಪ್ಲೇ ವಿತ್ ದ ಚೈಲ್ಡ್, ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೇವೆ. ಏನಾದರೂ ಮಾತಾಡಿದರೆ ಹೇಳಿದರೆ ಅಪ್ರಿಷಿಯೇಟ್ ಮಾಡಿ. ಎನಿ ಸ್ಮಾಲ್ ಥಿಂಗ್ ಅಪ್ರಿಷಿಯೇಟ್ ದ ಚೈಲ್ಡ್. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್. ಆ್ಯಂಡ್ ಸಮ್ಟೈಮ್ಸ್ ದೇ ಮೇ hesitate, they may hide, they may not tell. Don't scold right away. Give the child to come out or express about it. Then you reinforce the child or punish the child depending on what is needed. Punishments also are needed. It is not always reinforcement. But right amount of punishment should be given appropriately, not for everything. Okay? Anything else you want to know or something? Because ತುಂಬ ಇದೆ ಹೇಳಲಿಕ್ಕೆ ಹೋದರೆ, ಐ ಡೋಂಟ್ ನೋ ವಿಚ್ ಆಲ್ ಏರಿಯಾಸ್ ಟು ಕವರ್. ಸೊ ಬ್ರೀಫ್ ಆಗಿ ಬೇಸಿಕ್ ಆಗಿ ಏನು ಗೊತ್ತಿರಬೇಕು ಅಷ್ಟನ್ನು ಹೇಳಿದ್ದೀನಿ. ನಿಮ್ಮ ಕಡೆಯಿಂದ ಏನಾದ್ರು ಡೌಟ್ಸ್ ಇದ್ದರೆ ನೀವು ಹೇಳ್ಬೋದು. ಆ್ಯಂಡ್ ಆಲ್ವೇಸ್ ರೈಟ್ ಅಮೌಂಟ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಜುಕೇಷನ್. ಅದಕ್ಕೆ ಈಗ ಸ್ಕೂಲಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ 6 years ಆಗಬೇಕು ಅಂತ ಹೇಳ್ತಾರೆ. ಯಾಕೆ? ದ್ಯಾಟ್ ಈಸ್ ದ ರೀಸನ್. ಯು ಹ್ಯಾವ್ ಟು ಹ್ಯಾವ್ 6 years ಆಫ್ ಏಜ್ ಟು ಸ್ಟಾರ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ಆಯಿತಾ? ಬಿಕಾಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ವಿಲ್ ರೀಚ್ ಟು ಒನ್ ಲೆವೆಲ್ ಅಪ್ ಟು 5 years ಆಫ್ ಏಜ್. 5 years ಆದಮೇಲೆ ಸ್ಕೂಲಿಗೆ ಹಾಕಿದರೆ ದ ರೀಡಿಂಗ್ ರೈಟಿಂಗ್ ಎಬಿಲಿಟೀಸ್ ವಿಲ್ ಬಿ ಈಸಿ ಫಾರ್ ದ ಚೈಲ್ಡ್. ಇಲ್ಲಾಂದರೆ ಬೇಸಿಕ್ ಗೊತ್ತಿಲ್ಲ, ರೀಡ್ ಆ್ಯಂಡ್ ರೈಟ್ ಅಂದಾಗ ಮಗುವಿಗೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಈಗ ಮಗು ಬರೀ ಅಪ್ಪ ಅಮ್ಮ ಹೇಳ್ತಾ ಇದೆ, 1ನೇ ಕ್ಲಾಸಲ್ಲಿದೆ, ಅಪ್ಪ ಅಮ್ಮ ಹೇಳ್ತಾ ಇರೋ ಮಗುವಿಗೆ ನೀವು ಇಡೀ ಟೆಕ್ಸ್ಟ್ ಬುಕ್ ಓದು ಅಂದರೆ ಆಗತ್ತಾ? ಇಲ್ಲ. ದೆರ್ ಇಸ್ ನೋ ಕೋರಿಲೇಷನ್ ಫಾರ್ ದ್ಯಾಟ್. ಓಕೆ? ಸೊ ಎನಿಥಿಂಗ್ ಎಲ್ಸ್? ಆಮೇಲೆ ಇನ್ನು ಬೇರೆ ಡಿಸಾರ್ಡರ್ಸ್ ಇದೆ. ಉಗ್ಗು ಅಂತ ಹೇಳ್ತೇವೆ, ಸ್ಟಟ್ರಿಂಗ್ ಆರ್ ಸ್ಟ್ಯಾಮರಿಂಗ್, ತೊದಲುವಿಕೆ ಅಂತ. ಅಂದರೆ ಮಾತಾಡುವಾಗ ಫ್ಲೂಯೆನ್ಸಿ ಇರೋದಿಲ್ಲ. ಇದು ಇನ್ನೊಂದು ಟೈಪ್ ಆಫ್ ಡಿಸಾರ್ಡರ್ ವಿಚ್ ಯು ಸಿ ಇನ್ ಚಿಲ್ಡ್ರನ್. ಸೊ ಅದಕ್ಕೂ ಯು ಕ್ಯಾನ್ ಟ್ರೀಟ್ ಆ್ಯಂಡ್ ಗೆಟ್ ಹೆಲ್ಪ್ ಅರ್ಲಿ. ಇನ್ನೊಂದು ಅಕ್ಷರ ದೋಷ ಅಂತ, ಆರ್ಟಿಕ್ಯುಲೇಷನ್, ಮಿಸ್ಆರ್ಟಿಕ್ಯುಲೇಷನ್ ಅಂತ ಹೇಳ್ತೇವೆ. ಮ, ಪ, ಬ ಅಂಥದ್ದೆಲ್ಲ 2 ವರ್ಷಕ್ಕೆ ಹೇಳ್ತಾರೆ. ಬಟ್ ರ ಅಂತ ಅಕ್ಷರ ಎಲ್ಲ ಆಲ್ಮೋಸ್ಟ್ 6 years ಆಗುತ್ತೆ. ಸೊ ಅದರ ಪ್ರಕಾರ ಅಕ್ಷರಗಳ ಎರರ್ಸ್ ಮಾಡೋದು ಅಂತ ಹೇಳ್ತೇವೆ, ಮಿಸ್ಆರ್ಟಿಕ್ಯುಲೇಷನ್ ಅಂತ. ಸೊ ಆ ಎರರ್ಸಿಗೂ ಟ್ರೀಟ್ಮೆಂಟ್ ಇರ್ತದೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನೀವು ಐಡೆಂಟಿಫೈ ಮಾಡಿ ಹೆಲ್ಪ್ ತಗೊಳ್ಬೇಕು. ಸಣ್ಣ ಮಗು ತೊದಲ್ತಾ ಇದೆ ಅಂತ ಹೇಳಿ ಬಿಡಬಾರ್ದು. ಆ್ಯಂಡ್ ನಾವು ಅದು ತೊದಲು ಭಾಷೆ ಮಾತಾಡೋದನ್ನು ಸಹ ಸ್ವಲ್ಪ ಕಡಿಮೆ ಮಾಡಬೇಕು. ಯು ಶುಡ್ ಟಾಕ್ ನಾರ್ಮಲ್ ಆದಷ್ಟು. ಒಂದು 2-3 ವರ್ಡ್ಸ್ ಮಧ್ಯೆ ಯೂಸ್ ಮಾಡಿರೋ ತೊಂದರೆ ಇಲ್ಲ, ಬಟ್ ಕಂಪ್ಲೀಟ್ಲಿ ತೊದಲು ನುಡಿಯನ್ನು ಯೂಸ್ ಮಾಡ್ದಾರೆ. ಬಿಕಾಸ್ ಮಗು ಕಲಿಯೋದೇ ನಮ್ಮಿಂದ. ನಾವೇನು ಮಾಡೆಲ್ ತೋರಿಸ್ತೇವೆ ಅದರಲ್ಲೇ ಮಗು ಕಲಿಯೋದು. ಸೊ ವಿ ಶುಡ್ ಬಿ ದ ರೈಟ್ ಮಾಡೆಲ್ಸ್ ಟು ಆರ್ ಚಿಲ್ಡ್ರನ್ ಟು ಗ್ರೋ. ಓಕೆ? That's all. Anything else? I don't know. If you have any questions, ಏನಾದರೂ ಇದ್ದರೆ ಕೇಳಿ. ಸಣ್ಣ ಮಕ್ಕಳಿದ್ದಾರೆ, ಐ ಡೋಂಟ್ ವಾಂಟ್ ಟು ಮೇಕ್ ದೆಮ್ ವೆಯ್ಟ್ ಫಾರ್ ಲಾಂಗ್. ಏನಾದರೂ ಡೌಟ್ಸ್ ಇದೆಯಾ ನಿಮ್ಮ ಕಡೆಯಿಂದ? ಅಥವಾ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದಿದ್ರೆ ಕೇಳ್ಬೋದು. ಮನೆ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿ ಯಾರದಾದರೂ ಏನಾದರೂ ಡಿಫಿಕಲ್ಟೀಸ್ ನೋಡಿದರೆ ಯು ಕ್ಯಾನ್ ಆಸ್ಕ್. ಓಕೆ, I think I'll wind up. That's all. Thank you so much. Thank you for inviting me here. Valuable insights and such a bundle of information for us. Thanks a lot. ಸೊ ಕಿಡ್ಸ್ ಇದು ಒಂದು ಪರ್ಫಾರ್ಮೆನ್ಸ್ ಉಂಟು, ರಿಬ್ಬನ್ ಡ್ರಿಲ್. ಸೊ ರಿಬ್ಬನ್ ಡ್ರಿಲ್ ಅನ್ನು ಮಕ್ಕಳು ಸ್ಟೇಜ್ ಮೇಲೆ ಮಾಡ್ತಾರೆ. ಆಲ್ ದ ಸ್ಟೂಡೆಂಟ್ಸ್ ವಿಲ್ ಗೋ ಟು ದ ಸ್ಟೇಜ್ ಆ್ಯಂಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮಕ್ಕಳು ಒಳ್ಳೆ ಮೂಡಲ್ಲಿದ್ದಾರಂತೆ. ಎಲ್ಲ ಸ್ಟೂಡೆಂಟ್ಸ್ ಗೋ ಟು ದ ಸ್ಟೇಜ್ ಫಾರ್ ದ ರಿಬ್ಬನ್ ಡ್ರಿಲ್. ಅಟ್ ದ ಸೇಮ್ ಟೈಮ್ ದ ಅದರ್ ಕಿಡ್ಸ್, ಸ್ಟೂಡೆಂಟ್ಸ್ ಅಲ್ಲ, ಬೇರೆ ಮಕ್ಕಳು ಅಲ್ಲಿ ಅವರು ರೆಡಿ ಆಗುವಾಗ ನಿಮ್ಗೆ ಇಲ್ಲಿ ಒಂದು ಗೇಮ್ ಮಾಡಿ. ಗೋ ಡಾನ್ಸ್. ಹೋಗಿ ಕಪ್ಪು ಬಿದ್ದವರು ಹೋಗಿ. ಡಾನ್ಸ್. ಮೂವ್ ಯುವರ್ ಬಾಡಿ. ನೋ ಗೋ ಬ್ಯಾಕ್. Rich is the boy who got the prize. Rich, congratulations to Rich. La mano arriba, sin
Yeah, lovely kids. Thank you for that beautiful dance. ಕನ್ನಡಕ ಹಾಕಿ ಬಂದಿದ್ದಾರೆ. Many of them are having specs here. Okay? ಯಾರದು ಸ್ಪೆಕ್ಸ್ ಇದು ಗ್ಲಾಸ್ ಫ್ರೇಮ್ ದೊಡ್ಡದುಂಟು ಅವರಿಗೆ ಒಂದು ಪ್ರೈಸ್. ದೊಡ್ಡ ಫ್ರೇಮ್ ಇದು ಗ್ಲಾಸ್ ಯಾರು ಹಾಕಿದ್ದಾರೆ ಅವರಿಗೆ ಒಂದು ಪ್ರೈಸ್, ಸ್ಪಾಟ್ ಪ್ರೈಸ್. ಎಸ್, ಐ ಹ್ಯಾವ್ ಟು ಡಿಸೈಡ್. ಇಲ್ಲಿ ಉಂಟು. ಎನಿವನ್ ಎಲ್ಸ್? ಗ್ಲಾಸಸ್ ಕನ್ನಡಕ್ಕ ಹಾಕಿದಿರಲ್ಲ, ಯಾರದು ಫ್ರೇಮ್ ದೊಡ್ಡದುಂಟು, ಕನ್ನಡಕ್ಕದು ಫ್ರೇಮ್ ದೊಡ್ಡದುಂಟು ಅವರಿಗೆ ಒಂದು ಪ್ರೈಸ್. ಓಕೆ, ಯಾರಿಲ್ಲ? ನಿಮ್ಮ ಹೆಸರು ಸರ್? ಹೆಸರು ನಾಗೇಶ್. ಮಿಸ್ಟರ್ ನಾಗೇಶ್ ಇಸ್ ದ ವಿನ್ನರ್ ಫಾರ್ ದ ಸ್ಪಾಟ್ ಗೇಮ್. ಕಂಗ್ರ್ಯಾಚುಲೇಷನ್ಸ್ ಟು ನಾಗೇಶ್. ಫಾರ್ ದ ಪೇರೆಂಟ್ ಆ್ಯಂಡ್ ದ ಚೈಲ್ಡ್ ಆರ್ ಗ್ರ್ಯಾಂಡ್ ಪೇರೆಂಟ್ ಆ್ಯಂಡ್ ದ ಚೈಲ್ಡ್ ವೇರಿಂಗ್ ಅ ಸಿಮಿಲರ್ ಡ್ರೆಸ್. ಯಾರದು? ಮಗುವಿದು ಮತ್ತೆ ಅಮ್ಮಂದು ಅಥವಾ ಮಗುವಿದು ಮತ್ತೆ ಅಜ್ಜಿದು ಒಂದೇ ಥರ ಡ್ರೆಸ್ ಉಂಟು, ಅವರಿಗೆ ಒಂದು ಪ್ರೈಸ್. ಎನಿ ಸ್ಪಾಟ್ ಪ್ರೈಸ್. ಎನಿವನ್ ನೀಡ್ ನಾಟ್ ಬಿ ಸ್ಟೂಡೆಂಟ್. ಸೊ ನಾವು ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಸೊ ಇಟ್ಸ್ ದ ಟೈಮ್ to welcome the dignitaries on the stage. In spite of their busy schedule, our beloved dignitaries have accepted our invitation and they are with us. So we have guest one, Madam Rita Sibyl D'Souza, who is the principal of Government PU College, Narsha Bantwal. And we have one more guest who has already delivered the speech, and she is Shweta Prabhu, Associate Professor and HOD, Department of Audiology and Speech Language Pathology at and Ennapoya Medical College, Ennapoya University. And then we have the parent representative, who is Dr. Akshata US, who is the scientist at Nitte University Center for Science, Education and Research at Derlakatte. I request our beloved principal, Mrs. Jacinta Shalini Montero, the principal and the teacher in charge of Kids Nest, to escort the dignitaries on the dais. ಸ್ವಲ್ಪ ಕೈ ಚಪ್ಪಳಿ ಕೊಡುವ ನಮ್ಮ ಅತಿಥಿಗಳಿಗೆ ಸ್ವಾಗತಿಸೋಣ. ಸ್ಮೈಲ್ ಇಸ್ ಅ ಯೂನಿವರ್ಸಲ್ ವೆಲ್ಕಮ್. ಆಗದಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ನಾನು ವೆಲ್ಕಮ್ ಮಾಡಿ ಆಯಿತು, ಬಟ್ ನಮ್ಮ ಪ್ರಿನ್ಸಿಪಲ್ ಒಂದು ಬರುವಾಗ ಒಂದು ನಮಗೆ ವೆಲ್ಕಮ್ ಮಾಡಿದ್ದಾರೆ, ಅದ ನಂತರ ನಮ್ಮನ್ನೆಲ್ಲ ನೋಡಿ ಸ್ಮೈಲ್ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈಗ ಇಟ್ಸ್ ಅ ಟೈಮ್ ಫಾರ್ ಟು ವೆಲ್ಕಮ್ ದ ಡಿಗ್ನಿಟರೀಸ್ ಆನ್ ಅಂಡ್ ಮಾತುಗಳಿಂದ ನಮಗೆಲ್ಲರಿಗೂ ಸ್ವಾಗತಿಸಲು ಇಚ್ಛಿಸ್ತಾರೆ. ಐ ರಿಕ್ವೆಸ್ಟ್ ದ ಪ್ರಿನ್ಸಿಪಲ್ ಟು ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೆಲಿವರ್ ದ ವೆಲ್ಕಮ್ ಅಡ್ರೆಸ್. On behalf of Kids Nest Play School Kuttar, as a principal and a teacher in charge, it is an honor to stand before you today to extend a heartiest welcome today. I am delighted to take this moment to welcome our esteemed guest, Mrs. Rita Sibyl D'Souza, to our program. Your presence here today adds a touch of grace and significance to this joyous occasion, and we are truly privileged to have you with us. I extend my warm welcome to our today's guest, Mrs. Shweta Prabhu. Your presence here today truly elevates the significance of this event, and we are grateful for the wisdom and inspiration of you bring. I also welcome to Dr. Akshat US, the representatives of our parent community, who holds a special place in our hearts, not only as a distinguished guest, but also as a beloved parent of one of our students enrolled here at our play school. To the most important part of our gathering, our dear children, was we welcome you with open arms. Your enthusiasm and energy make every event brighter and more joyful. We also extend a warm welcome to the parents who have entrusted to us with the education and well-being of their children. Your support and involvement are invaluable to us. I extend a warm welcome to all the wonderful crowd gathered here today. I
I extend a heartfelt welcome to each and every one of you. Your presence adds vibrancy and energy to this gathering, and we are truly delighted to have you here with us. Let us make this event a memorable one together. Welcome everyone. Now I request our play school advisor, Mr. Sylvester Lobo, to present the bouquet to our guests and welcome them. ಓಪನ್ ಆಗಿ ಒಂದು ವರ್ಷ ಹತ್ತಿರ ಬಂತು. ಸೊ ಒಂದು ವರ್ಷದಲ್ಲಿ ಏನೆಲ್ಲ ಪ್ರೋಗ್ರಾಮ್ಸ್ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಕೇಳಲಿಕ್ಕೆ ನಾವು ಇಚ್ಛಿಸ್ತೇವೆ ಅಲ್ವಾ. ತುಂಬ ಕ್ರಿಸ್ಮಸ್, ದಿವಾಲಿ ಸೆಲೆಬ್ರೇಷನ್, ಹೋಲಿ ಡೇ, ಮತ್ತು ಏನು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಇಂಥ ತುಂಬ ಪ್ರೋಗ್ರಾಮ್ ಸ್ಕೂಲಲ್ಲಿ ನಡೀತಾ ಇದೆ. ನೀವೆಲ್ಲರೂ ಅದಕ್ಕೆ ವಿಟ್ನೆಸ್. ಸೊ ಇದ್ರ ಎಲ್ಲರ ಬಗ್ಗೆ ಸ್ವಲ್ಪ ಕೇಳೋಕ್ಕೆ ನಮ್ಮ ಪ್ರಿನ್ಸಿಪಲ್ ಮತ್ತೆ ಬರ್ತಾ ಇದ್ದಾರೆ ವಿತ್ ಸ್ಕೂಲ್ ಆ್ಯನ್ಯುವಲ್ ರಿಪೋರ್ಟ್. Play School Annual Report 2023-2024. School Inauguration. Our play school was inaugurated on April 29, 2023 by Reverend Father Anthony Lasrado, who also bestowed God's blessings upon us parents, teachers and members of the community came together to celebrate the beginning of a new chapter in early childhood education. Number of kids enrolled. We are delighted to announce that 10 children have been enrolled in our preschool for the academic year 2023-2024. Each child brings a unique set of talents, interests and personalities contributing to the vibrant atmosphere of our school. Activities. Throughout the year, our preschool has offered a diverse range of activities aimed at nurturing the holistic development of our young learners. Arts and crafts. Children explored their creativity through various art projects, including painting and drawing. Music and movement. Engaging music sessions and dance activities help children develop rhythm, coordination, and self-expression. Storytelling. Story time sessions spark children's imagination and enhance their language skills, fostering a love for reading. Indoor play time provided children with opportunities for physical exercise, social interaction, and exploration. Educational games. Fun and interactive games were incorporated into lessons to reinforce learning in numeracy, literacy, and other subject areas. Celebrations. We celebrated various occasions and festivals throughout the year, fostering a sense of community and cultural appreciation among our students. Some of the celebrations included birthday celebrations, Independence Day, Rainy Day, Colors Day, etc. Sports Day. Children showcase their athletic abilities and team spirit during our today's sports event, promoting physical fitness and sportsmanship. Cultural festivals. Festivals such as Diwali, Christmas, Eid were celebrated with traditional activities, performances and delicious treats, allowing children to learn about different cultures and traditions. Graduation ceremony. At the end of the academic year, where they will be receiving certificates and report cards
marking their transition to the next stage of their education journey. As we reflect on the past year, we are grateful for the support of our dedicated staff, engaged parents, and enthusiastic children who have made our preschool a nurturing and inspiring learning environment. We look forward to another year of growth, learning, and fun-filled experience ahead. Future plans 2024. For the Play School report in 2024, the proposed future plans include CCTV camera installation, enhancing security measures by installing CCTV cameras throughout the Play School premises, fire extinguisher installation, ensuring safety protocols by installing fire extinguishers as accessible locations, additional indoor play toys, enriching the learning environment by adding more indoor play toys to stimulate children's cognitive and physical development, including more activities for all-round development, introducing diverse activities to foster holistic growth, encompassing cognitive, social, emotional, and physical aspects. Thank you. Thank you, ma'am. Your 25 years of experience in the teaching field is speaking great about the school. ಸೊ ಇವತ್ತು ಪೇರೆಂಟ್ಸಿಗೆ, ಸ್ಟೂಡೆಂಟ್ಸಿಗೆ, ಅಪ್ಕಮಿಂಗ್ ಪೇರೆಂಟ್ಸಿಗೆ, ಯಾರೆಲ್ಲ ಸ್ಕೂಲಿಗೆ ಬರ್ತಾರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಸೊ ಯಾರ ಮಕ್ಕಳು ಯಾವ ಶಾಲೆಯಲ್ಲೂ ಕೂತ್ಕೊಳ್ದಿಲ್ಲ ಹೇಳಿದವರು ಕಿಡ್ಸ್ ನೆಸ್ಟಲ್ಲಿ ಆರಾಮದಲ್ಲಿ ಕೂತ್ಕೊಳ್ತಾರಂತೆ. ಯಾಕೆಂದರೆ ಅವರಿಗೆ ಪ್ಲೇಫುಲ್ ವೇಯಲ್ಲಿ ಮಕ್ಕಳಿಗೆ ಒಂದು ಆಟದ ಒಟ್ಟಿಗೆ ಮಕ್ಕಳಿಗೆ ಕಲಿಸ್ತಾರೆ. ಅವರು ಅಷ್ಟು ಚೆನ್ನಾಗಿ ಒಂದು ಎನ್ವೈರ್ಮೆಂಟ್ ಬಿಲ್ಡಪ್ ಮಾಡಿದ್ದಾರೆ. ಸೊ ಇದು ಎನ್ವೈರ್ಮೆಂಟ್ ಬಿಲ್ಡಪ್ ಮಾಡಿದ್ದಾರೆ ಅಂತ ಇನ್ನೂ ಬರುವವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಗೆ ಕೊಡೋದು ಅಂತ ಹೇಳಿ ಒಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡಲಿಕ್ಕಿದ್ದಾರೆ. ಸೊ ಇಟ್ಸ್ ಅ ಟೈಮ್ ಟು ರಿವೀಲ್ ದ ಸೀಕ್ರೆಟ್. ಐ ರಿಕ್ವೆಸ್ಟ್ ದ ಡಿಗ್ನಿಟರೀಸ್ ಆನ್ ದ ಡೇಸ್ ಟು ಪ್ಲೀಸ್ ಗೋ ಆನ್ ದಟ್ ಸೈಡ್ and you can remove the wrapping paper and reveal the secret, and that is what we are going to know about the upcoming 2 days program which the school is going to hold. So I request the dignitaries to Nodi, your time starts now. Yes, you can go. 3, 2 and 1. Come on, ಜೋರಾಗಿ ಕೈ ಚಪ್ಪಾಳೆಯನ್ನು ತಟ್ಟುವ. ಏನಿದೆ ಅಂತ ನಾವು ಜೋರಾಗಿ ಓದುವ. It's 2 days orientation program for the students. ಯಾರೆಲ್ಲ ಮನೆಯಲ್ಲಿರುವವರು ಸ್ಕೂಲ್ ಬೇಡ ಅಂತ ಹೇಳ್ತಾರೆ ಅವರಿಗೆಲ್ಲ 2 days orientation program ಮಕ್ಕಳಿಗೆ ಫ್ರೀ 2 ದಿವಸದ ಕ್ಲಾಸನ್ನು ಕೊಟ್ಟು ಒಂದು ಸ್ಕೂಲಲ್ಲಿ ಹೇಗೆ ಮಕ್ಕಳಿಗೆ ಆಟವಾಡಿಸಿ, ಡ್ಯಾನ್ಸ್ ಮಾಡಿಸಿ ಸ್ಕೂಲನ್ನು ಎಂಜಾಯ್ ಮಾಡಿಸ್ಬೋದು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಸ್ಕೂಲ್ ಕಿಡ್ಸ್ ನೆಸ್ಟ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಡಿಗ್ನಿಟರೀಸ್. What prize distributions were not done earlier, for all those, this is the time for the prize distribution ceremony. I request Jaswin, the founder of Kids Nest, to kindly take over the mic for the next session, prize distribution ceremony. So first of all, congratulations to everyone for participating. Your participation is appreciated. Children's first game, musical chair. First place Sadwin, second place Mercy. Please come to the stage. Sadwin, second place Mercy. I request Rita ma'am to hand over the prizes. And spoon for 3-year-old, first place Sadwin, and for 2-year-old, first place Nitara. Kindly applaud. Lemon and spoon, first place Sadwin, 3-year-old. 2-year-old, first place Nitara. Please give a round of applause. Ball throwing, first place Sadwin, second place Dia.
place Sadvin. Jamal Kudu dance. First place Misha, second place Dia. Jamal Kudu, first place Misha, second place Dia. Jamal Kudu game, first place Misha, second place Dia. Ball balance on the cup, first place Mercy, second place Dia. Ball balance on the cup, first place Mercy, first place Mercy and second place Dia. Second place Dia. Now the games for parents with children. Now I request Shweta Prabhu ma'am to hand over the prizes. Musical chair, first place Rachna, second place Martha. Musical chair, first place Rachna and second place Martha. Hula hoop passing game, first place Sabina, second place Samira. Hula hoop passing game, first place Sabina, second place Samira. First place Sabina and second place Samira. Flower making, so first place Dhanashri, second place Samira. Flower garland making, first place Dhanashri, second place Samira. Now I request all the kids who have participated to come on the stage. Emil to get their participation prizes. Emil, Sadvin, Daksh, Mercy, Abhishek, Nitara, Dia, Surem, Misha, Terence. I request all the parents to send their kids on the stage to collect the participation prizes. Misha, now I request parent representative Akshat US sir to hand over the prizes. Thank you, ma'am. I request all the students who have participated for the game, please parents send. Thank you, Jaswin. Now it's time
to hear from the guest. We have Mrs. Rita Sibyl D'Souza, who is a principal of Government PU College, Narsha Bantwal. So principal ಆಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ತುಂಬ ಉಂಟು, ಹಾಗೂ ಊರಿನವರಾಗಿ ಊರಿದ ಸಿಚುವೇಶನ್ ಹಾಗೂ ಕಿಡ್ಸ್ ನೆಸ್ಟ್ ಈ ಕುಟುಂಬದ ಪರವಾಗಿ ಸಹ ಅವರಿಗೆ ಚೆನ್ನಾಗಿ ಗೊತ್ತುಂಟು. ಸೊ ಶಿ ಇಸ್ ದ ರೈಟ್ ಪರ್ಸನ್ ಟು ಅಡ್ರೆಸ್ ದ ಗ್ಯಾದರಿಂಗ್ ಫಾರ್ ದ ಡೇ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಿಡ್ಸ್ ನೆಸ್ಟ್ ಸ್ಕೂಲ್ನ ಪ್ರಾಂಶುಪಾಲರಾದ ಶ್ರೀಮತಿ ಜಸಿಂತಾ ಶಾಲಿನಿ ಅವರೇ, ಅದೇ ರೀತಿ ಇಲ್ಲಿ ಇಬ್ಬರು ಡಾಕ್ಟರ್ಗಳಿವೆ. ಒಬ್ಬರು ಡಾಕ್ಟರ್ ಶ್ವೇತಾ ಪ್ರಭು, ಇನ್ನೊಬ್ಬರು ಸೈಂಟಿಸ್ಟ್ ಆಗಿರುವ ಡಾಕ್ಟರ್ ಅಕ್ಷತ್ ಅವರು. ನಾನು ಅಂತಹ ಡಾಕ್ಟ್ರಲ್ಲ, ನಾನು ಒಂದು ಶಿಕ್ಷಕಿ, ಜೊತೆಗೆ ಒಂದು ಪೋಷಕರು ಅಥವಾ ಒಂದು ತಾಯಿ. ಇವತ್ತಿನ ದಿನ ನಮ್ಮ ಶಾಲಿನಿಯವರು ಒಂದು ಪ್ಲೇ ಸ್ಕೂಲನ್ನು ಆರಂಭಿಸಿ 1 ವರ್ಷವಾಯಿತು. ಮತ್ತು ಈ 1 ವರ್ಷದಲ್ಲಿ 10 ಮಕ್ಕಳು ಇಲ್ಲಿಗೆ ಸೇರಿ ಇದು ಒಂದು ಉತ್ತಮ ಶಾಲೆ ಅಂತ ಈಗಾಗಲೇ ನೀವೆಲ್ಲರೂ ಇದನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ. ಅದಕ್ಕೆ ಪ್ರಪ್ರಥಮವಾಗಿ ನಾನು ಶ್ರೀಮತಿ ಜಸಿಂತಾ ಶಾಲಿನಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಇಲ್ಲಿ ನಿಮ್ಮ ಮಕ್ಕಳನ್ನು, ಶಿಶುಗಳನ್ನು ಈ ಒಂದು ಸಣ್ಣ ಪ್ಲೇ ಸ್ಕೂಲಿಗೆ ಹಾಕಿದ್ದೀರಿ. ಖಂಡಿತವಾಗಿಯೂ ಅವರು ಒಂದು ಕೈ ಆದರೆ ಇನ್ನೊಂದು ಕೈ ನಿಮ್ಮದು. ಆದ್ದರಿಂದ ನಿಮಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದೇನೆ. ಈಗ ಈ ಪ್ಲೇ ಸ್ಕೂಲ್ ಯಾಕೆ ಬೇಕು? ನೀವು ಹೇಳ್ಬೋದು, ನಾವು ಚಿಕ್ಕದಿರುವಾಗ ಇಲ್ಲಿ ನಮ್ಮ ಹಿರಿಯರು ಕೂಡ ಇದ್ದಾರೆ. ಯಾಕಂದರೆ ಈಗಿನ ಸಣ್ಣ ಮಕ್ಕಳಿಗೆ ಅವರ ಅಜ್ಜಿ ಮತ್ತು ಅಜ್ಜಂದಿರೇ ತಾಯಿ ತಂದೆಗಿಂತ ಹೆಚ್ಚು ಅಂತ ನಾನು ಹೇಳ್ತೇನೆ. ಯಾಕಂದರೆ ನನ್ನ ಮಕ್ಕಳಿಗೆ ನಾನು ಕಾಲೇಜಿಗೆ ಹೋದಾಗ ಅವರನ್ನು ನೋಡಿಕೊಂಡದ್ದು ಅವರ ಅಜ್ಜ ಮತ್ತು ಅಜ್ಜಿ. ಈ ಸಂದರ್ಭದಲ್ಲಿ ಪ್ಲೇ ಸ್ಕೂಲ್ ಅಗತ್ಯ ಯಾಕಿದೆ? ಕಾರಣ ಇಷ್ಟೇ. ನಾವು ಮೊದಲು ಅವಿಭಕ್ತ ಕುಟುಂಬದಲ್ಲಿ ವಾಸವಾಗುತ್ತಿದ್ದೆವು. ಅಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ಅಣ್ಣ, ಅತ್ತೆ, ಮಾವ, ಈ ರೀತಿ ಹಲವಾರು ಸಂಬಂಧಗಳಿದ್ದವು. ಮತ್ತು ನಮ್ಮ ಮಗುವನ್ನು ನೋಡಲಿಕ್ಕೆ ಯಾರಾದರೂ ಒಬ್ಬರು ನಮ್ಮ ಜೊತೆಗಿದ್ದರು. ಆದರೆ ಇಂದು ಟೆಕ್ನಾಲಜಿ, ಯಾಂತ್ರಿಕತೆ ಮುಂದುವರೆದಿದೆ. ಎಲ್ಲರ ಜೊತೆಯಲ್ಲಿ ಇರಬೇಕಾದ ನಮಗೂ ಆಸೆ ಇದ್ದರೂ ಕೂಡ ಕೆಲವು ಅನಿವಾರ್ಯತೆಗಳಿವೆ. ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ, ನಮ್ಮ ಕ್ಯಾರಿಯರ್ಸ್ ಅಥವಾ ನಮ್ಮ ಒಂದು ಪ್ರಗತಿಗೋಸ್ಕರ ಆಗಿರ್ಬೋದು, ನಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗೋಸ್ಕರ ನಾವು ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ಮಗುವು ನಮ್ಮನ್ನು ಮರೆಯಬಾರದು. ಜೊತೆಗೆ ಜಗತ್ತಿನಲ್ಲಿ ಆಗುವಂತಹ ಆಗು ಹೋಗುಗಳನ್ನು ಒಂದು ಸೂಕ್ಷ್ಮ ದೃಷ್ಟಿಯಿಂದ ತೋರಿಸಲಿಕ್ಕೆ ಈ ಪ್ಲೇ ಸ್ಕೂಲನ್ನು ಇತ್ತೀಚಿನ ದಿನಗಳಲ್ಲಿ, ಅದು ಈಗಿನ ದಿನಗಳಲ್ಲಿ ಇದು ಅನಿವಾರ್ಯತೆ. ಮಗುವನ್ನು ಏನು ಮಾಡ್ತೇವೆ, ಒಂದು ಪ್ಲೇ ಸ್ಕೂಲ್ಗೆ ಕೊಟ್ಟಾಗ ನಾವು ನಿಶ್ಚಿಂತೆಯಿಂದ ನಮ್ಮ ಕೆಲಸಗಳನ್ನು ಮಾಡಬಹುದು. ಎರಡನೇದಾಗಿ ಅಲ್ಲಿ ಆ ಮಕ್ಕಳಿಗೆ ಕಲಿಕೆಯ ಜೊತೆಗೆ, ಆಟದ ಜೊತೆಗೆ, ಸಂಬಂಧಗಳ ಜೊತೆಗೆ ಪ್ರಕೃತಿಯನ್ನು ಹೇಳ್ಕೊಡ್ತಾರೆ. ಈಗ ನಿಮಗೆ ಎನಿಸ್ಬೋದು, ಮಗುವಿಗೆ ಕಲೀಲಿಕ್ಕೆ ಯಾವ ವಯಸ್ಸು ಸೂಕ್ತ ಹೇಳ್ಬೋದಾ? ಯಾಕಂದರೆ ನಾನು ಒಬ್ಬಳೇ ಮಾತಾಡೋದಿಲ್ಲ, ಇದು ಆಲ್ರೆಡಿ ತುಂಬ ಲೇಟ್ ಆಗಿದೆ. ನೀವು ಹೇಳ್ಬೋದು ಯಾವ ವಯಸ್ಸಿನಲ್ಲಿ ಮಗು ಕಲಿಯುತ್ತದೆ ಹೇಳ್ಬೋದಾ? ಎಷ್ಟು ವಯಸ್ಸಿರ್ಬೋದು? ಒಂದು ಹೇಳ್ಬೋದು, ಹೇಳಾಗೋದಿಲ್ಲ. ತಪ್ಪಾದರೆ ಇಲ್ಲಿ ಏನಾಗೋದಿಲ್ಲ. ಎಷ್ಟು ವರ್ಷ, ಎಷ್ಟು ತಿಂಗಳು? ಮಗು ನಿಮ್ಮ ಹೊಟ್ಟೆಯಲ್ಲಿ, ತಾಯಿಯ ಹೊಟ್ಟೆಯಲ್ಲಿ 1 ತಿಂಗಳಿರುವಾಗ ನಿಮ್ಮ ಮಾತನ್ನು ಕೇಳ್ತದೆ. ನಿಮಗೆ ಗೊತ್ತಿರ್ಬೋದು, ಅಭಿಮನ್ಯು ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕಂತೇಳಿ ಗೊತ್ತಿತ್ತು. ಅದೇ ರೀತಿ ನಿಮಗೆ ಈಗಾಗಲೇ ಒಂದು ಮಗು ಆದರೆ ಆ ಚಾನ್ಸ್ ಹೋಯಿತು. ಇನ್ನು ಮುಂದೆ ಇನ್ನೊಂದು ಮಗು ಆಗಬೇಕಂತ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮಗು ಹೇಗೆ ಆಗಬೇಕು, ಏನಾಗಬೇಕಂತೇಳಿ ನೀವು ಪ್ರೆಗ್ನೆಂಟ್ ಇರುವಾಗಲೇ ಆಲೋಚಿಸಿ. ನೀವು ಅದಕ್ಕೆ ಪೂರಕವಾದ ಅಭ್ಯಾಸವನ್ನು ಮಾಡಿ, ಪುಸ್ತಕ ಓದಿ, ಏನು ನಿಮಗೆ ಇಷ್ಟ ಅದನ್ನು
ಅನುಸರಿಸಿ ಅದನ್ನು ನೀವು ಉಪಯೋಗಿಸಿ. ನೀವು ಆ ರೀತಿ ನನಗೆ ಇಷ್ಟ ಇದೆ, ನನಗೆ ಇಂಥ ಮಗುವೇ ಆಗಬೇಕು, ನನಗೆ ಇಂಥ ಮಗುವೇ ನನ್ನ ಬೆಳೆಯಬೇಕು ಅಂತ ಆಲೋಚನೆ ಮಾಡಿದರೆ ಅದೇ ರೀತಿ ನಿಮ್ಮ ಮಗು ಬೆಳೆಯುತ್ತದೆ ಅಂತೇಳಿ ವಿಜ್ಞಾನವು ಇದನ್ನು ಸಾಬೀತು ಮಾಡಿದೆ. ಯಾಕಂದರೆ ನೀವು ನೋಡಿರ್ಬೋದು, ನಮ್ಮ ಮಗು ನಮ್ಮ ಕತೆಗಳನ್ನು ಅಥವಾ ನಮ್ಮ ಸ್ಟೋರಿ ಕೇಳಿ ಕಲಿಯುತ್ತದೆ, ಖಂಡಿತವಾಗಿಯೂ ಇಲ್ಲ. ಈಗಾಗಲೇ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡಿದರು. ಡ್ಯಾನ್ಸ್ ಮಾಡುವಾಗ ಅಲ್ಲಿ ಎದುರಿಗೆ ಯಾರು ಡ್ಯಾನ್ಸ್ ಮಾಡ್ತಾಯಿದ್ರು? ಜೇಸ್ವಿನ್. ನಮ್ಮ ಕತೆ, ಹರಿಕತೆ, ನಾಟಕ ಯಾವುದು ನೋಡೋದಿಲ್ಲ. ಅವರು ನೋಡುವುದು ನಿಮ್ಮನ್ನು ಮತ್ತು ಶಿಕ್ಷಕರನ್ನು. ಅವರೇ ನಿಮ್ಮ ರೋಲ್ ಮಾಡೆಲ್. ನಿಮ್ಮ ಅಜ್ಜಿಯನ್ನು, ನಿಮ್ಮ ಅಜ್ಜನನ್ನು, ನಿಮ್ಮ ಅಣ್ಣನನ್ನು, ನಿಮ್ಮ ತಮ್ಮನನ್ನು, ನಿಮ್ಮ ಟೀಚರನ್ನು, ನಿಮ್ಮ ಮುಖ್ಯೋಪಾಧ್ಯಾಯರನ್ನು, ನಿಮ್ಮ ಪ್ರಾಂಶುಪಾಲರನ್ನು ನೋಡ್ತಾರೆ. ಅವರು ಸುಳ್ಳು ಹೇಳಿದರೆ ಮಕ್ಕಳು ಸುಳ್ಳನ್ನು ಕಲಿಯುತ್ತಾರೆ. ಅದು ನಮ್ಮ ಹಿಂದಿನ ಕಾಲದಲ್ಲಾಗ್ತು. ನಮಗೆ ಮಹಾತ್ಮ ಗಾಂಧೀಜಿಯ ಕತೆ, ಇನ್ಯಾರ್ದು ಮದರ್ ತೆರೇಸನ ಕತೆ, ಎಲ್ಲ ಕತೆಗಳು ನಮಗೆ ಭಾರಿ ಖುಷಿ. ಬೊಮ್ಮೆ ಮನೆ, ಚಂದಮಾಮ ಇಟ್ಕೊಂಡು ಓದ್ತಾ ಇದ್ದೇವೆ. ಈಗಿನ ಮಕ್ಕಳು ಓದೋದಿಲ್ಲ. ಅವರು ಅಮ್ಮ ಅಪ್ಪನನ್ನು ನೋಡಿ ಕಲಿಯುತ್ತಾರೆ. ನೀವು ಅವರೆದುರಿಗೆ ಟಿ ವಿ ಹಾಕಿಕೊಂಡು ಗೌರಿ, 3 ಬಾಗಿಲು 4 ಇದನ್ನು ನೋಡ್ತಾ ಇದ್ದರೆ ಈ ಸಣ್ಣ ಮಗು ಏನು ಮಾಡ್ತದೆ? ಮಿಸ್ಟರ್ ಬಿ ಯಾವುದೇ ಕೆಲವಿದೆ ಅದನ್ನೇ ನೋಡ್ತಾರೆ. ನಿಮ್ಮ ಮಗು ಕಲಿಬೇಕಿದ್ರೆ ಮೊದಲು ನಾವೇನು ಮಾಡಬೇಕು? ಅವರ ಜೊತೆ ಅವರು ಓದುವಾಗ ನ್ಯೂಸ್ ಪೇಪರಾ ಅಥವಾ ವಾರಪತ್ರಿಕೆಯನ್ನು ಓದಬೇಕು. ಇಲ್ಲದೆ ನಿಮ್ಮ ಮಗು ಕೇಳೋದಿಲ್ಲ. ಈಗಿನ ಮಕ್ಕಳು ತುಂಬ ಬುದ್ಧಿವಂತರು. ತುಂಬ ಅಂದರೆ ಅವರಲ್ಲಿ ಒಂದು ಪ್ರಾಂಶುಪಾಲರಾಗಲಿ ಶಿಕ್ಷಕರಾಗಲಿ ಬದುಕಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಇಂಟರ್ನೆಟ್ ಆಗಿರಲಿ ಎಲ್ಲವೂ ವಿಷಯಗಳು ಈಗ ಮುಕ್ತವಾಗಿ ಸಿಗ್ತವೆ. ನಿಮ್ಮ ಮಗುವನ್ನು ನಿಮ್ಮ ಅಂಗೈಯಲ್ಲಿ ಬೆಳೆಸಬೇಕಿದ್ರೆ ಭಾರಿ ಕಷ್ಟ ಇದೆ. ಆದ್ದರಿಂದ ಈ ಪ್ಲೇ ಸ್ಕೂಲಿಗೆ ಹಾಕಿದರೂ ಕೂಡ ನಿಮ್ಮ ಮಗುವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೇ ನೋಡಬೇಕು. ಅವರು ಓದುವಾಗ ನಾವು ಓದಬೇಕು, ಅವರು ಕುಣಿಯುವಾಗ ನಾವು ಕುಣಿಬೇಕು. ಡಾಕ್ಟ್ರ್ ಹೇಳಿದಾಗೆ ನಿಮ್ಮ ಮಗುವಿನ ಜೊತೆ ನೀವು ತುಂಬ ಹೊತ್ತು ಸ್ಪೆಂಡ್ ಮಾಡಿದರೆ ನಿಮ್ಮ ಮಗು ನಿಮಗೆ ಸೇರಿಕೊಂಡು ಬೆಳೆಯುತ್ತದೆ. ಇಲ್ಲಾದರೆ ಮುಂದೆ ಮಗು ಡಾಕ್ಟ್ರ್, ಇಂಜಿನಿಯರ್ ಏನೋ ಒಂದು ಆಗಿ ಫಾರಿನ್ಗೆ ಹೋಗಿ 2 SMS ಕಳಿಸ್ತದೆ, ಹಾಯ್, ಹೌ ಆರ್ ಯು ಮ್ಯಾಮ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಷ್ಟೇ. ನಾವಿಲ್ಲಿ ಅವರಲ್ಲಿ ನಡುವೆ ಏನಿರುವುದಿಲ್ಲ. ಸೊ ಈ ಒಂದು ಪ್ಲೇ ಸ್ಕೂಲಲ್ಲಿ ಕೆಲವು ಈ ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾರೆ. ಮಕ್ಕಳ ಜೊತೆಗೆ ನಮ್ಮ ಮನೆಯಲ್ಲಿ 1 ಅಥವಾ 2 ಮಗು ಇರ್ಬೋದು, ಎಲ್ಲರ ಜೊತೆ ಹೇಗೆ ಬೆರೀಬೇಕು. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ನಮ್ಮ ಮಕ್ಕಳು ನೋಡ್ತಾ ಇದ್ದೇವೆ, ಪಾಪ ಅವರಿಗೆ ಬೆಳಗಿನಿಂದ ಮಧ್ಯಾಹ್ನದಿಂದ ಇಷ್ಟ ತನಕ ಈಗಾಗಲೇ ತುಂಬ ಹೊತ್ತಾಗಿದೆ, ಅವರಿಗೆ ಕೂಡ ತಾಳ್ಮೆ ಇರುವುದಿಲ್ಲ. ಆದರೂ ನಾನು ಈ ಸಂದರ್ಭದಲ್ಲಿ ಈ ಒಂದು ಪ್ಲೇ ಸ್ಕೂಲಲ್ಲಿ ಇಲ್ಲಿದ್ದಂಥ 10 ಪೇರೆಂಟ್ಸ್ಗಳಿಗೆ ಒಂದು ಏನು ಹೇಳ್ತೇನೆ, ಚಾಲೆಂಜ್ ಕೊಡ್ತೇನೆ. ನೀವು ನಿಮ್ಮ ಪಕ್ಕದಲ್ಲಿರುವ ಯಾವುದಾದ್ರೂ ಇನ್ನೊಂದು ಮಗುವನ್ನು ಈ ಒಂದು ಶಾಲೆಗೆ ಸೇರಿಸಿದರೆ ಖಂಡಿತವಾಗಲಿ 20 ಮಕ್ಕಳಾಗ್ತಾರೆ. ಮತ್ತು ನೀವು ಕೂಡ ಏನು ಮಾಡ್ಬೋದು, ಈ ಒಂದು ಶಾಲೆಗೆ ನಿಮ್ಮ ಕಾಣಿಕೆ ಕೊಟ್ಟಂತಾಗ್ತದೆ. ನಾನು ನನ್ನ ಪಕ್ಕದಲ್ಲಿರುವ ಕೆಲವು ಮಕ್ಕಳಿಗೆ ಹೇಳ್ತೇನೆ, ಲೆಕ್ಕಕ್ಕಿಂತ ಜಾಸ್ತಿ ಇದ್ದರೆ ಅದು ಸರಿ ಇಲ್ಲ. ಸೊ ನಿಮ್ಮ ಮಕ್ಕಳು ಒಂದು ಆರಾಮವಾಗಿ ಒಂದು ಮನೆಯಲ್ಲೇ ಇರುವಂತಹ ಒಂದು ಯಾವುದರಲ್ಲಿ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರುವಂತಹ ಒಂದು ಪ್ರೀತಿಯಿಂದ ಇರಬೇಕಿದ್ರೆ ಇಂತಹ ಸಣ್ಣ ಶಾಲೆಗಳಿಗೆ ಸೇರಿಸಿ. ಮತ್ತು ಆಗ ನಿಮ್ಮ ಮಗು ಒಂದು ಏನು ಶಕ್ತಿಯಾಗಿ, ಒಂದು ಸಂಪತ್ತಾಗಿ ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಮತ್ತು ನಿಮ್ಮ ದೇಶಕ್ಕೆ ಒಂದು ಸಂಪನ್ಮೂಲ ಆಗ್ತದಂತೇಳಿ ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ನನಗೆ 1-2 ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಪ್ರಾಂಶುಪಾಲರಿಗೆ ವಂದಿಸುತ್ತಾ, ಹಾಗೂ ನನ್ನನ್ನು ತುಂಬ ಹೊತ್ತು ಗೊತ್ತಿಲ್ಲ ಕೇಳಿದ್ದೀರಿ, ಹಾಗೆ ನಿಮ್ಮ ಕೇಳುವಂತಹ ದೊಡ್ಡ ಮನಸ್ಸಿನಿಂದ ಇಲ್ಲಿ ಕೂತಿರುವ ನಿಮಗೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಕ್ಕಳ ಬೆಳವಣಿಗೆ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಮೇಡಮ್ ರೀಟಾ ಸೆಬೆಲ್ ಡಿಸೋಜ ಅವರು ಹೇಳಿದ್ದಾರೆ. ನಮಗೆಲ್ಲರಿಗೂ ಇವತ್ತು ಸೂಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಕಿಡ್ಸ್ ನೆಸ್ಟ್ ಸಂಸ್ಥೆಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತು ಕಾಂಪಿಟಿಷನ್ಸ್ ಇತ್ತು ಅಲ್ವಾ, ಇವತ್ತು ಸ್ಪರ್ಧೆ ಇತ್ತು, ಫ್ಯಾನ್ಸಿ ಡ್ರೆಸ್. ಸೊ ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಹಾಗೆ ಇನ್ನೊಂದು ಸೆಲ್ಫಿ ಕಾಂಟೆಸ್ಟ್ 1 ವಾರದಿಂದ 10 ದಿವಸದಿಂದ ನೀವು ಮಾಡ್ತಾನೆ ಇದ್ದೀರಂತೆ, ತುಂಬ ಸೆಲ್ಫಿ ಎಲ್ಲ ಕಳಿಸ್ತಾ ಇದ್ದೀರಂತೆ. ಸೊ ಕಿಡ್ಸ್ ಕಾರ್ನಿವಲ್ ನಿಮ್ಮ ಮನೆಯಲ್ಲಿ ತುಂಬ ದಿವಸದಿಂದ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ, ಈ ವಾತಾವರಣ ನಿಮ್ಮೊಂದಿಗೆ ಇದೆ. ಸೊ ಇವಾಗ ಇದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಜಸ್ವಿನ್ ಅವರು ನೆರವೇರಿಸುವರು. Request Dr. Akshat US sir to hand over the prizes.
Fancy dress competition. First place, any guesses? Okay, first place Mercy and second place Dia. Fancy dress competition. First place Mercy and second place Dia. Selfie contest. First place Nitara and second place Terence. Congratulations to the winners. Thank you. We have parent representative Dr. Akshat US. So he is a scientist at NUC SCR Neta University Dedlakatte, and he is one of your representative. ನೀವೆಲ್ಲರ ಪರವಾಗಿ ಇವತ್ತು ನಿಮಗೆ ಎಂತ ಇಲ್ಲ ಶೇರ್ ಮಾಡಲಿಕ್ಕಿದೆ. ಸೊ ಅವರು ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಸ್ಕೂಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ಬಿಫೋರ್ ಅಸ್. ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರು ಹಾಗೂ ಆಹ್ವಾನಿತರು, ಮೇಡಮ್ ಹೇಳಿದ್ರು ನಾನು ಡಾಕ್ಟ್ರ್ ಅಲ್ಲ ಅಂತ, ಬಟ್ ನಮ್ಮಂಥ ಹಲವಾರು ಡಾಕ್ಟ್ರುಗಳನ್ನ ತಯಾರು ಮಾಡುವ ಉಪಾಧ್ಯಾಯರು ತಾವು. ಅದನ್ನು ಹೇಳ್ತಾ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಿಡ್ಸ್ ನೆಸ್ಟಲ್ಲಿ ಅಂದರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಳೆದ ವಾರ ನನ್ನ ಮಗನ ಕರ್ಕೊಂಬರೋಕ್ಕಿತ್ತು. ಸಂಜೆ ನಾನು ವಾಪಸ್ ಮನೆಗೆ ಹೋಗುವಾಗ ಪ್ಲೇ ಹೋಮಿಂದ ಮಗನ ಕರ್ಕೊಂಡು ಹೋಗ್ತೀನಿ. ಪ್ರತಿದಿನ ನನ್ನ ವೈಫ್ ಮೇಲೋಗಿ ಮಗನ ಕರ್ಕೊಂಬರೋದು. ಸೊ ನಾನು ಹೇಳಿದೆ ಇವತ್ತು ನಾನು ಹೋಗಿ ಬರ್ತೇನೆ. ನಾನು ಮೇಲೆ ಹೋದೆ, ಮಗ ಮಲಗಿದ್ದ. ಸೊ ಮೇಡಮ್ ಮಗನ ಎಬ್ಬಿಸ್ಬಿಟ್ಟು ಮಗನ ನನಗೆ ಕೊಟ್ಟರು. ಅವನಿಗೀಗ 1 ವರ್ಷ 6 ತಿಂಗಳು. ಸೊ ಮಗನ ಕೊಟ್ಟರೆ ಮಗ ನನ್ನ ಹತ್ರ ಬರ್ತಾ ಇಲ್ಲ, ಅಳ್ತಾ ಇದ್ದಾನೆ. ಮಗ ಅವನು ಮೇಡಮ್ ಹತ್ರ ಹೋಗಬೇಕು. ನಾನು ಹೆಂಗೋ ಕಷ್ಟಪಟ್ಟು ಕೆಳಗಡೆ ಕರ್ಕೊಂಬಂದೆ. ಕೆಳಗಡೆ ಅಲ್ಲೊಂದು ಅಂಗಡಿ ಉಂಟಲ್ಲ, ಆ ಅಂಗಡಿಯಲ್ಲಿ ನನಗೆ ಕೇಳ್ತಾರೆ, ಯಾಕೆ ಇವತ್ತು ಅವ್ರ ತಾಯಿ ಬಂದಿಲ್ವಾ, ನೀವು ಬಂದಿದ್ದ ಅಂತ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ನಾನು ತಂದೆ, ಬರ್ತಾ ಇಲ್ಲ ಅವಳು ನನ್ನ ಹತ್ರ ಅಂತ. ನಾನು ಕಾರಿಗೆ ಬಂದು ನನ್ನ ವೈಫ್ಗೆ ಹೇಳಿದೆ, ಇವನು ನನ್ನ ಹತ್ರ ಬರ್ತಾ ಇಲ್ಲ, ಟೀಚರ್ ಹತ್ರ ವಾಪಸ್ ಹೋಗ್ತಾ ಇದ್ದಾನೆ ಅಂತ. ನಾವೆಲ್ಲ ಪೇರೆಂಟ್ಸ್, ನಮಗೆ ಗೊತ್ತುಂಟು ಮಕ್ಕಳು ಮಲಗಿದ್ದಾಗ ಅವ್ರು ಹೋಗೋದು ಇಬ್ಬರ ಹತ್ರ ಮಾತ್ರ, ಒಂದು ಅಜ್ಜಿ ತಾತ ಇಲ್ಲ ಅಪ್ಪ ಅಮ್ಮ. ಅಷ್ಟು ನಂಬಿಕೆ ಇದ್ದರೆ ಮಾತ್ರ ಮಕ್ಕಳು ಬೇರೆಯವ್ರೊಬ್ಬರ ಹತ್ರ ಹೋಗೋದು, ಅದು ಮಲಗಿದ್ದಾಗ, ಮಧ್ಯದಲ್ಲಿ ಎದ್ದಾಗ. ಅಂಥ ಒಂದು ನಂಬಿಕೆಯನ್ನು ಈ ಪ್ಲೇ ಸ್ಕೂಲ್, ಈ ಒಂದು ಪ್ಲೇ ಹೋಮ್ ಆರ್ ಸೆಕೆಂಡ್ ಹೋಮ್, ಜಸಿಂತಾ ಮೇಡಮ್ ಅವರು ಅದನ್ನು ಮಾಡಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ನಮಗೆಲ್ಲ ಗೊತ್ತುಂಟು. ನಾನೀಗ ಆಲ್ಮೋಸ್ಟ್ ಒಂದು ನನ್ನ ಮಗನನ್ನು ಬಿಟ್ಟಾಗ 10-11 ತಿಂಗಳು ಅಷ್ಟೇ, ಅಥವಾ 1 ವರ್ಷದ ಹತ್ತಿರ ಇದ್ದಿದ್ದಷ್ಟೇ. ನಾವು ಪ್ಲೇ ಹೋಮ್ನ ಈಗ ಹುಡುಕ್ತಾ ಇದ್ವಿ, ಹೇಗೆ ಎಲ್ಲಿ ಬಿಡೋದು ಏನು ಅಂತ. ನಾನು ಫಸ್ಟ್ ಇಲ್ಲಿ ಅನುಷಕ್ಕ ಅವರಿದ್ದಾರೆ, ಅನುಷಕ್ಕ ಅವರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದ್ದರಿಂದ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಮೇಡಮ್ ನಮಗೆಲ್ಲ ಚೆನ್ನಾಗಿ ಗೊತ್ತು, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಿಡಿ, ಎಂಥ ತೊಂದರೆ ಇಲ್ಲ ಅಂತ. ಈಗ ಒಂದು 7 ತಿಂಗಳಾಗಿರ್ಬೋದು, 7ರಿಂದ 8 ತಿಂಗಳು. ಇವತ್ತಿನವರೆಗೂ ಒಂದೇ ಒಂದು ಕಾಲ್ ಬಂದಿಲ್ಲ ಮಧ್ಯದಲ್ಲಿ. ಮಗನಿಗೆ ಅಳ್ತಾ ಇದ್ದಾನೆ, ಮಗ ಗಲಾಟೆ ಮಾಡ್ತಾ ಇದ್ದಾನೆ, ಬನ್ನಿ. ಇವತ್ತಿನವರೆಗೂ ಒಂದೇ ಒಂದು ಫೋನ್ ಇಲ್ಲ ಮಧ್ಯದಲ್ಲಿ. ಆ್ಯಂಡ್ ದ ಟ್ರಸ್ಟ್, ಆ ನಂಬಿಕೆ ಇದೆಯಲ್ಲ ಮಕ್ಕಳಿಗೆ, ಆ ಒಂದು ಟೀಚರ್ ಬಗ್ಗೆ ಅಥವಾ ಒಂದು ಸ್ಕೂಲ್ ಬಗ್ಗೆ ನಂಬಿಕೆ ಬಂದರೆ ಮಾತ್ರ ಮಕ್ಕಳಲ್ಲಿ ಇರೋದು. ಇಲ್ಲಾಂದರೆ ಮಕ್ಕಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಚಿಕ್ಕ ಮಕ್ಕಳು, 2-3 ವರ್ಷದೊಳಗಿನ ಮಕ್ಕಳು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಒಂದು ನಂಬಿಕೆ ನಮಗೂ ಕೂಡ ಬಂದಿದೆ, ಹಾಗೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಬಂದಿದೆ. ಮೇಡಮ್ ಹೇಳಿದ್ರು, ಫ್ರೀ 2 days ಟ್ರಯಲ್ ಕ್ಲಾಸಸ್ ಫಾರ್ ಕಿಡ್ಸ್ ಹೂ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್ ಅಂತ. ನನ್ನ ಮಗಳು ಕಳೆದ ವಾರ ನನಗೆ ಹೇಳಿದ್ರು, ನನ್ನ ಮಗಳು ಹೇಳ್ತಿದ್ದಾಳಂತೆ, ನಾನು ಸ್ಕೂಲ್ ಬಿಟ್ಟು ಪ್ಲೇ ಹೋಮಲ್ಲೇ ಸೇರ್ಕೋತೀನಿ ಮೇಡಮ್ ನಿಮ್ಮ ಜೊತೆ ಅಂತ. ಆ ಮಟ್ಟದ ಒಂದು ಕನೆಕ್ಷನ್ ಇದೆ ಮಕ್ಕಳಿಗೆ, ಅಲ್ಲಿರೋ ಮಕ್ಕಳಿಗೆ ಮತ್ತು ಈ ಪ್ಲೇ ಸ್ಕೂಲ್ಗೆ. ಸೊ ಫಾರ್ ದ್ಯಾಟ್ ಇಲ್ಲಿರೋ ಎಲ್ಲರ ಪರವಾಗಿ we have to observe one thing here. ಇಲ್ಲಿ ಎಂಟೈರ್ ಫ್ಯಾಮಿಲಿ ಸಪೋರ್ಟಿಂಗ್. ಸಿ ದ 2 kids, ಇಬ್ಬರು ಮಕ್ಕಳು, ಮೇಡಮ್ನ ಇಬ್ಬರು ಮಕ್ಕಳು ಕೂಡ, ಒಬ್ಬಳು ಗುಜರಾತಲ್ಲಿ ಓದ್ತಾ ಇದ್ದಾಳೆ, ಅವಳು ಕೂಡ ಬಂದಿದ್ದಾಳೆ ಇವತ್ತು. ಮತ್ತು ಸರ್ ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೆ, ಅವರ ಒಂದು ಕನಸು ಏನಿದೆ ಪ್ಲೇ ಹೋಮ್ದು, ದಟ್ ಈಸ್ ಸಿಂಪ್ಲಿ ವಂಡರ್ಫುಲ್. ಸೊ ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್ ಇಲ್ಲಿ ಕೂತಿರೋ ನಾವು ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ.
ಸೊ ಐ ಆಮ್ ಶ್ಯೂರ್ ಡೌನ್ ದ ಲೈನ್ 1 ವರ್ಷ 2 ವರ್ಷದಲ್ಲಿ ಈ ಒಂದು ಪ್ರೋಗ್ರಾಮ್ ಭಾಳ ದೊಡ್ಡದಾಗಿ ನೂರಾರು ಮಕ್ಕಳಿರುವಂಥ ಒಂದು ಪ್ಲೇ ಹೋಮ್ ಆಗಿ ಬೆಳೀತದೆ, ಅದರಲ್ಲಿ ಅನುಮಾನನೇ ಇಲ್ಲ. ಅವರ 20 ವರ್ಷದ ಎಕ್ಸ್ಪೀರಿಯನ್ಸ್, ಇಟ್ಸ್ ವೆರಿ ತುಂಬ ಕಷ್ಟ. ಒಂದು ಪ್ಲೇ ಹೋಮ್ನ ನಡೆಸೋದು ಭಾಳ ಕಷ್ಟ. ನಾವು ಒಬ್ಬರು ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಇಟ್ಸ್ ವೆರಿ ಡಿಫಿಕಲ್ಟ್. ಅಂಥ ಒಂದು ಸಂದರ್ಭದಲ್ಲಿ ವಿತೌಟ್ ಎನಿ ಕಂಪ್ಲೈಂಟ್ಸ್ 1 ವರ್ಷದ ಹತ್ತತ್ರ ಆಯಿತು, ಇಷ್ಟು ಚೆನ್ನಾಗಿ ಪ್ಲೇ ಹೋಮನ್ನು ನಡೆಸ್ಕೊಂಡು ಬಂದಿದ್ದಾರೆ. ಐ ಆಮ್ ಶ್ಯೂರ್ ಇದು ಮುಂದೆ ಕೂಡ ಹೀಗೆ ನಡೆಯುತ್ತೆ, ಇನ್ನೂ ದೊಡ್ಡದಾಗಿ ನಡೆಯುತ್ತೆ ಅಂತ ಹೇಳ್ತಾ, ಸ್ಪೆಷಲ್ ಥ್ಯಾಂಕ್ಸ್ ಟು ಮೇಡಮ್ ಫಾರ್ ಆ್ಯಂಡ್ ಯು ಸಾ ದ ರಿಪೋರ್ಟ್ಸ್. ಆ ರಿಪೋರ್ಟ್ಗಳು ಮೇಡಮ್ ಓದಿದ್ದು ಹೌ ಮೆಟಿಕ್ಯುಲಸ್ ಇಟ್ ವಾಸ್. ಐ ಮೀನ್ 100% ಟ್ರಾನ್ಸ್ಪರೆನ್ಸಿ. ದೇರ್ ಇಸ್ ನಥಿಂಗ್ ಲೈಕ್ ಏನು ಮಾಡಿದ್ದೀವಿ, ಏನು ಮಾಡಿಲ್ಲ, ಏನು ಹೇಳ್ದಲ್ಲೇ ಇರೋದು, ಆ ಥರ ಏನಿಲ್ಲ. ಆ್ಯಂಡ್ ಯಾವ ಥರ ಒಂದು ಸ್ಕೂಲಲ್ಲಿ, ಒಂದು ಶಾಲೆಯಲ್ಲಿ ಯಾವ ರೀತಿ ರಿಪೋರ್ಟ್ನ ಓದ್ತಾರೆ ಒಂದು ಪ್ರೊಫೆಷ್ನಲ್ ಆಗಿ, ಆ ರೀತಿ ಒಂದು ರಿಪೋರ್ಟನ್ನು ಕೂಡ ಮುಂದೆ ಇಟ್ಟರು, ಮುಂದೆ ಏನು ಮಾಡ್ತಾ ಇದ್ದೀವಿ ಪ್ಲೇ ಸ್ಕೂಲಲ್ಲಿ ಅಂತ. ಸೊ ಇದೆಲ್ಲದಕ್ಕಾಗಿ ಮೇಡಮ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ನಾವು ನಮ್ಮ ಆಚೆ ಈಚೆ ಮನೆಯವರು ಅಥವಾ ನಮ್ಮ ಸ್ನೇಹಿತರು ಯಾರೇ ಇದ್ದರೂ ಅವ್ರಿಗೇನಾದರೂ ಅವಶ್ಯಕತೆ ಇದ್ದಲ್ಲಿ ನಾವು ಪ್ಲೇ ಸ್ಕೂಲ್ಗೆ ಕರೆತಂದವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. Thank you, sir, for sharing such a wonderful experience on Kids Nest. Definitely, we owe your experience. ಮತ್ತು ಇನ್ನಷ್ಟು ನೀವು ಹೇಳಿದಾಗೆ ಇನ್ನಷ್ಟು ಮಕ್ಕಳು ಕಿಡ್ಸ್ ನೆಸ್ಟಲ್ಲಿ ಬಂದು ಬೆಳೆಯಲಿ, ಇದು ನಮ್ಮ ಆಸೆ. ಸೊ ನವ್ ಇಟ್ಸ್ ಟೈಮ್ ಟು ಹ್ಯಾಂಡ್ ಓವರ್ ದ ಮೆಮೆಂಟೋಸ್ ಟು ಆ ಗೆಸ್ಟ್. ನೆನಪಿನ ಕಾಣಿಕೆಯನ್ನು ಕೊಡುವ ಸಮಯ. ಸೊ ಇದಕ್ಕೋಸ್ಕರ ನಮ್ಮೊಂದಿಗೆ ಒಬ್ಬರು ಸಿಸ್ಟರ್ ಇದ್ದಾರೆ. ಅವರು ಬದ್ಯಾರಿಂದ ಇಲ್ಲಿಗೆ ಬಂದಿದ್ದಾರೆ. 30 ವರ್ಷ ಫಾರ್ಮಸಿಸ್ಟ್ ಆಗಿ ಅವರು ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ಹಾಗೂ ಬದ್ಯಾರ್ ಕಾನ್ವೆಂಟಿದು ಸುಪೀರಿಯರ್ ಆಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿಸ್ಟರ್ ವೆತಾಲಿಸ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ದ ಡೇಸ್ ಆ್ಯಂಡ್ ಹ್ಯಾಂಡ್ ಓವರ್ ದ ಮೆಮೆಂಟೋಸ್ ಟು ಅ ಬಿಲಾವಡ್ ಗೆಸ್ಟ್. Isabel D'Souza, Principal, Government PU College, Narsha Bantwal. To Dr. Thank you, ma'am. To Dr. Shweta Prabhu, Associate Professor and HOD, Anapoya Medical College, Anapoya University. To the parent representative, Dr. Akshat US, Scientist at NUSCR, Nite University, Dedlakatte. Thank you, Sister Vitalis, for being with us today and gracing the occasion. So now it's a time to render the vote of thanks, and to this we have again one from the team, that is Jaswin, the founder of Kids Nest. Good evening, everyone. Dear all, as we draw this wonderful event to a close, I am honored to deliver a heartfelt vote of thanks. Firstly, I extend my deepest gratitude to our esteemed chief guest, Rita Sibyl D'Souza, for gracing us with your presence and inspiring us with your words of wisdom. On behalf of everyone here, I extend our heartfelt gratitude to our esteemed guest, Shweta Prabhu, for their insightful talk on the child growth and nurturing. Your expertise has enlightened us in just 15 minutes, leaving a lasting impact on our understanding and approach towards fostering healthy development in children. A big thank you. We extend our sincere appreciation to the parent representative, Dr. Akshat US, for sharing their valuable insights on their child's experience at the play school. Your perspective enriches our understanding and helps us ensure a nurturing environment for all our young learners. To all the parents who enthusiastically participated in the games and programs, your active involvement made this event truly special. Thank you for your spirited participation. A round of applause for our incredible children whose talent, enthusiasm and energy lit up the stage today. Your participation brought joy to all of us. I would like to express our gratitude to the representative from the Posakural News Channel for covering our event and helping us share our story with a wider audience. A heartfelt thank you to the representative of Durga Vahini Mahila Mandala for providing us with this beautiful space to host our event.
Our sincere thanks to the sound system technicians for ensuring that every word spoken and every note played reached our ears with clarity. I thank Mr. Chetan Kumar Shetty, Police Assistant Sub-Inspector, for recommending idea of hosting a guest lecture and for assisting in organizing it. We are grateful to the photographer for capturing the precious moments of today's event, preserving memories that will cherish for years to come. A round of applause for our wonderful MC for steering us through the event with grace and charm, keeping the audience engaged and entertained. I request Principal of the Play School to present a memento to MC Mrs. Viola as a token of appreciation. Last but not least, a big thank you to the entire crowd for your enthusiastic participation and unwavering support. Your presence made this event truly special. Together, you all have contributed to the success of this event, and for that, we are truly grateful. Thank you once again, and we look forward to seeing you at future events. Thank you. Thank you, Jaswin, for that words of gratitude. I request the dignitaries on the dais to please have your seats off the dais to continue for the rest part of the program. ಇನ್ನು ಉಳಿದ ಪ್ರೋಗ್ರಾಮ್ ಇದೆ, ಮಕ್ಕಳ ಒಂದು ಆನ್ಯುವಲ್ ಡ್ಯಾನ್ಸ್ ಇದೆ, ಮತ್ತು ಮಕ್ಕಳದೊಂದು ಸ್ಟೋರಿ ಆ್ಯಕ್ಟ್ ಇದೆ. ಇಷ್ಟರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮ ಅಂತಿಮಗೊಳ್ತದೆ. ಹಾಗೆ ಫೀಡ್ಬ್ಯಾಕ್ ಫಾರ್ಮ್ಸ್ ಇದೆ. ಫೀಡ್ಬ್ಯಾಕ್ ಫಾರ್ಮ್ಸ್ ನಿಮಗೆ ಇನ್ನು ಕೆಲವೇ ಕ್ಷಣದಲ್ಲಿ ಕೊಡ್ತಾರೆ. ಸೊ ಯು ಕ್ಯಾನ್ ಫಿಲ್ ದ ಫೀಡ್ಬ್ಯಾಕ್ ಫಾರ್ಮ್ಸ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್. ಸೊ when the arrangements are going on, sport games idu 3 prizes untu, adannu koduva. It is giving you the prize. The next prize is to Mr. Nagesh for the bigger frame, and one more prize is to Zamira, Madam Samira, okay, Samira. Stomp your feet. Stomp, stomp, stomp your feet. Swing, swing, swing your arms. Swing, swing, swing your arms. Dance everybody and sing with me. Dance everybody and sing with me. La la la, I'm so happy. Oh so happy. Sing with me. Jump around. Jump, jump, jump around. Touch the sky and touch the ground. Touch the sky and touch the ground. Shake, shake, shake your hips. Shake, shake, shake your hips. I know a song and it goes like this. I know a song and it goes like this. La la la, I'm so happy. Oh so happy. Sing with me. La la la, I'm so happy. Oh so happy. Sing with me. Clap, clap, clap your hands. Stomp, stomp, stomp your feet. Swing, swing, swing your arms. Dance everybody and sing with me. Jump, jump, jump around. Touch the sky and touch the ground. Shake, shake, shake your hips.
ಶಾರ್ಟ್ ಗೇಮ್ ಅಂಟಿಲ್ ದೇ ಬಿಕಮ್ ರೆಡಿ. ಯಾರು ತುಂಬ ಉಂಗುರ ಹಾಕಿದ್ದೀರಾ? ದ ಪರ್ಸನ್ ಹೂ ಇಸ್ ವೆರಿಂಗ್ ಮೆನಿ ರಿಂಗ್ಸ್ ಆನ್ ದ ಫಿಂಗರ್ಸ್ ವಿಲ್ ಗೆಟ್ ಅ ಸ್ಪಾಟ್ ಪ್ರೈಸ್. ಹೂ ಇಸ್ ಇಟ್? ಹೌ ಮೆನಿ? 4, 5. 1, 2, 3, 4. Anyone competing with her? Roly, roly, poly, up, up, up. Roly, poly, down, down, down. Roly, poly, out, out, out. Roly, poly, in, in, in. Now let's sing together. Roly poly, up and up. Roly poly, down, down, down. Roly poly, out, out, out. Roly poly, in, in, in. Roly poly, up, up, up. Roly poly, down, down, down. Roly poly, out, out, out. Roly poly, in, in, in. For men, many cards in their pocket, and for women, many clips. ಮಕ್ಕಳು ಸಾಗ್ಬೋದು. Many clips on their head. Any clips? 4, 2 cards. How many? Count. Don't mix up others' cards. How many? Count. 10. How many? 7, 11. Done? Okay. 11. Cross check ಮಾಡಿದ್ರಾ? Okay, 11. It's cross checked. It is 11. No one? Okay. Person with 11 cards is going to get the prize. Will give the prize. Madam with many clips. No? Someone with 2 clips. You? Yeah, with 2 clips. She is getting one more prize. Anyone else? How much? 2. Okay, you will also get a prize. 3? Then you will not get a prize. Okay. Okay, we had someone with 3 clips. Can I see the clips? To the market. Caps. 5 rupees caps. 10 rupees caps. 5 rupees caps. 10 rupees caps. He carrying full of caps on his head. He got tired of the sun. He put his basket near the tree and lying down. I am so tired and take a lie. The monkeys saw on the tree. They came down and one by one took all the caps from the cap seller basket. The cap seller woke up and shook his basket empty and searched his caps everywhere. Give my caps. Those are my caps. Those are my caps. He saw the monkey and wearing and thought of a plan. He his caps and started throwing the caps. The monkeys did so. All the cap seller collected the caps and went away happily. Caps. 5 rupees caps. 10 rupees caps. Caps.